ಚಿಕ್ಕಂದಿನಿಂದಲೇ ಈ ಗಿಡಗಳ ಜೊತೆ ಪ್ರಾಣಿಗಳ ಜೊತೆ ನಾನು ಬೆಳೆದವ. ಗದ್ದೆ ಮಾಡಿದ್ರೆ ನನಗೆ ನೀರಿನ ಶಾರ್ಟೇಜೇ ಇಲ್ಲ. ನೀರಿಗಾಗಿ ಈ ಗದ್ದೆ ಆದದ್ದು. ಪಾಮ್ ಕಲ್ಟಿವೇಶನ್ ಅನ್ನ ಮಾಡಿದ್ದು ಹಣಕ್ಕಾಗಿ ಅಲ್ಲ. ಇದು ನರೇಂದ್ರ ಮೋದಿ ಅವರ ಒಂದು ಸಣ್ಣ ಕರೆ. ಸರ್, ಈಗ ಸಮಗ್ರ ಕೃಷಿಕ ಅನ್ನುವಂಥ ಪ್ರಶಸ್ತಿಯು ಕೂಡ ಅದೊಂದು ವಿಚಿತ್ರವೇ. ಯಾಕಂತ ಹೇಳಿದ್ರೆ ನನಗೆ ಅಂತಹ ಪ್ರಶಸ್ತಿಯೇ ಒಂದು ಉಂಟು ಅಂತ ನನಗೆ ಗೊತ್ತಿರಲಿಲ್ಲ. ಇದು ಕುದುರೆ, ಇದೊಂದು ಹೊಸ ಕತೆ. ನನ್ನಲ್ಲಿ 2 ಕುದುರೆ, ನಾನು ಬರುವಾಗ 2 ಕುದುರೆಗಳನ್ನು ತಂದದ್ದು. ಅಡಿಕೆ ನನ್ನಲ್ಲಿ ಸುಮಾರು 2-2.5 ಸಾವಿರ ಅಡಿಕೆ ಗಿಡಗಳಿದೆ. ನನ್ನ ದೃಷ್ಟಿಯಲ್ಲಿ ಇಲ್ಲಿರುವಂತಹ ಪ್ರತಿಯೊಂದು ಅಡಿಕೆ ಮರಗಳು ಕೂಡ ನನ್ನ ಮಕ್ಕಳೇ. ಕೃಷಿಕನಾದವರು ನಾವು ಮಿಶ್ರ ಕೃಷಿಯನ್ನ ಮಾಡುವತ್ತ ಗಮನ ಹರಿಸಲೇಬೇಕು. ಈಗೆಲ್ಲ ಹೇಗೆ ಅಂತಂದ್ರೆ ಹೊಸತ್ತು ಬಂದಾಗ ಹಳತ್ತೆಲ್ಲ ಮರೆತು ಹೋಗುವಂತ ಕಾಲ. ಆದ್ರೆ ಇಲ್ಲೊಂದು ಮ್ಯೂಸಿಯಂ ತರ ಈಗ ನಮಗೆ ಕ್ಷಣ ಮಾತ್ರದಲ್ಲಿ ಸೇಮಿಗೆ ಆಗ್ಲಿಕ್ಕೆ ಎಲ್ಲ ಮೆಷಿನ್ಗಳು ಉಂಟು. ಆಗ ಇಷ್ಟು ಕಷ್ಟಪಟ್ಟು ಮಾಡಿ ತಿಂತಿದ್ರು, ಅದರಷ್ಟು ರುಚಿ ಈಗ ಯಾವ್ದು ಬರುದಿಲ್ಲ ಅಂತಾನು ಹೇಳ್ತಾರೆ. ಯಾವ ವಸ್ತುವನ್ನು ಬಿಸಾಡ್ಬೇಡಿ, ಅದಕ್ಕೆ ಒಂದು ವ್ಯಾಲ್ಯೂ ಇರ್ತದೆ, ಮೌಲ್ಯ ಇರ್ತದೆ. ಅದನ್ನು ಇಟ್ಟುಕೊಂಡ್ರೆ ಒಂದಲ್ಲ ಒಂದು ದಿನ ಆಂಟಿಕ್ ಆಗ್ತದೆ. ಇವರ ಮಾತಿಗೆ ಬಹಳ ದೊಡ್ಡ ಗೌರವ ಇದೆ, ಬಹಳ ದೊಡ್ಡ ಬೆಲೆ ಇದೆ. ಇವರು ಮಾತಾಡಿದಾಗ ಬಹಳಷ್ಟು ಜನ ಯುವಕರು ಸ್ಫೂರ್ತಿಯನ್ನ ಪಡಿತಾರೆ. ಬಹಳಷ್ಟು ಜನ ಯುವಕರು ಇನ್ಸ್ಪಿರೇಷನಲ್ ಆಗಿ ಒಂದಷ್ಟು ಸಾಧನೆಗಳನ್ನ ಮಾಡೋದಕ್ಕೆ ಮುಂದಾಡಿ ಇರ್ತಾರೆ. ಅದರ ಜೊತೆಗೆ ಇವರು ಕೋರ್ಟ್ ನಲ್ಲಿ ಮಾತಾಡ್ತಾರೆ ಅಂತಂದ್ರೆ ಆ ಒಂದು ಕೇಸನ್ನ ಗೆದ್ದಂಗೆ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಹಿರಿಯ ವಕೀಲರು ಕೂಡ ಹೌದು. ಆದ್ರೆ ಇವರು ವಕೀಲ ವೃತ್ತಿಯನ್ನ ಬಿಟ್ಟು ಇನ್ನೊಂದು ಕಡೆ ಬಹಳ ದೊಡ್ಡ ಹೆಸರವನ್ನ ಮಾಡಿದ್ದಾರೆ, ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಅದು ಕೃಷಿ ಕ್ಷೇತ್ರ. ನಾನೀಗ ಆ ಒಂದು ಮನೆಗೆ ಬರ್ತಾ ಇದ್ದೀನಿ. ಇದು ಹರಿದ್ವಾರ ಅನ್ನುವಂಥ ಮನೆ ನಿಮಗೆ ಕಾಣ್ತದೆ. ಹರಿದ್ವಾರ ದರ್ಪಿಂಜ ಅಂಚೆ ಲಾಯ್ಲಾ ಗ್ರಾಮದಲ್ಲಿರುವಂತಹ ಹರಿದ್ವಾರ ಮನೆ. ಇದು ಯಾರ ಮನೆ ಅನ್ನುವಂಥದ್ದು ಕೆಲವರಿಗೆ ಹರಿದ್ವಾರ ಅಂದ ಕೂಡಲೇ ಗೊತ್ತಾಗತ್ತೆ ಇದು ಯಾರ ಮನೆ ಅನ್ನುವಂಥದ್ದು. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಬೋರ್ಡ್ ಇದೆ, BK ಸೂರ್ಯನಾರಾಯಣ ರಾವ್, BK ಧನಂಜಯ ರಾವ್, ಕೃಷಿಕರು ಮತ್ತು ವಕೀಲರು ಅಂತ. ಬಹಳ ವಿಶೇಷವಾದಂತ ಬೋರ್ಡ್. ಯಾಕೆಂತಂದ್ರೆ ಬೆಳ್ತಂಗಡಿಯಲ್ಲಿ ಎಲ್ಲರೂ ನೋಡಿದ್ದು ಇವರನ್ನ ವಕೀಲರು ಅಥವಾ ಹಿರಿಯ ವಕೀಲರು ಅಥವಾ ಹಿರಿಯ ನ್ಯಾಯವಾದಿಗಳು ಹೀಗೆ ಅವರನ್ನ ಕರೆಯಲ್ಪಡೋದು. ಆದ್ರೆ ಇಲ್ಲಿ ಇವರ ಮನೆಗೆ ಬಂದಾಗ ಮೊದಲು ಕೃಷಿಕರು ನಂತರ ವಕೀಲರು ಅನ್ನುವಂತ ಬೋರ್ಡ್ ಇದೆ. ಇದು ವಿಶೇಷ. ಬಹಳಷ್ಟು ಡಿಫರೆಂಟ್ ಆಗಿರುವಂತಹ ಕೃಷಿ ಚಟುವಟಿಕೆಗಳಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ. ಪ್ರಾಣಿ ಪ್ರಿಯನೂ ಹೌದು, ಕೃಷಿ ಚಟುವಟಿಕೆಯನ್ನು ಮಾಡುವವರು ಹೌದು. ಜೊತೆಗೆ ಒಂದಷ್ಟು ಮನೆಯನ್ನ ಗಾರ್ಡನ್ನು ಅಥವಾ ಹೂವು, ಪರಿಸರ, ಹಸಿರಿನ ಜೊತೆಗೆ ಸಂಪೂರ್ಣವಾದ ತಮ್ಮ ಜೀವನವನ್ನ ಹಸಿರಿಗೆ ಮುಡಿಪಾಗಿಟ್ಟಂತವ್ರು ಅಂತ ಹೇಳ್ಬೋದು. ಕೇವಲ ಅಡಿಕೆಯನ್ನ ಬೆಳೆದು ಅಥವಾ ಕೇವಲ ಅಡಿಕೆ ತೋಟವನ್ನಷ್ಟೇ ಮಾಡಿದ್ದಲ್ಲ ಇವರು. ಬದಲಾಗಿ ಫಾರ್ಮ್ ಆಯಿಲ್ ನ ಒಂದು ಬಿಸ್ನೆಸ್ ಮಾಡಬೇಕು, ಫಾರ್ಮ್ ಅನ್ನ ಬೆಳಿಬೇಕು ಅನ್ನುವಂಥದ್ದನ್ನ ಮಾಡಿದ್ರು, ಭತ್ತವನ್ನ ಬೆಳಿಬೇಕು ಅಂತ ಮಾಡಿದ್ರು. ಈಗ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಒಬ್ರು ವ್ಯಕ್ತಿ ಬಂದು ನಮಗೊಂದು 4 ಕುರಲು ಬೇಕಿತ್ತು ಅಂದ್ರೆ ಬೇಕಿತ್ತು ಅಂತ ಬಂದ್ರು. ಅವ್ರು ಯಾಕೆ ಬಂದ್ರು? ಇಲ್ಲಿದೆ, ಇವರ ಮನೆಯಲ್ಲಿದೆ ಅನ್ನುವಂತ. ಇವರ ಮನೆಗೆ ಈ ಒಂದು ಫಾರ್ಮಿಗೆ ಭೇಟಿ ಕೊಡ್ಬೇಕು, ಇವರ ಮನೆಯದ್ದು ಕೃಷಿ ಚಟುವಟಿಕೆಗಳನ್ನ ನೋಡಬೇಕು ಅಂತ ಸುದ್ದಿ ನ್ಯೂಸ್ ಬಂದಾಗ ಒಬ್ರು ವ್ಯಕ್ತಿ ಬಂದು ಇಲ್ಲಿ 4 ಕುರಲ್ ಬೇಕು ಅನ್ನುವಂಥದ್ದನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬಹಳ ವಿಶೇಷ. ಸರ್, ನಿಮ್ಮ ಹೆಸರು? ನಾಗೇಶ್ ಅಂತ, ಲಾಯಲದವ್ರೆ. ಈ ಕುರಲ್ ಇಲ್ಲೇ ಸಿಗತ್ತೆ ಅಂತ ಹೆಂಗೆ? ನಾವು ಯಾವತ್ತು ಕಂಕೂರಿಗೆ ದುರ್ಗಾಬರ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಇರ್ತೇವೆ. ಮತ್ತೆ ಇವರು ನಮ್ಮ ಆತ್ಮೀಯರು, ನಮ್ಗೆ ಇವರು ವಕೀಲರು ಹಾಗೂ ನಮ್ಮ ಕಾರ್ಯ ಚಟುವಟಿಕೆಗಳಿಗೆ. ಸೊ ಅವರ ಮನೇಲಿ ಉಂಟಂತ ಗೊತ್ತಿತ್ತು. ನಿನ್ನೆ ಬಂದಿದ್ದೆ, ಇವರ ಮಿಸ್ಸಸ್ ಇದ್ರು. ಅವರ ನಾಳೆ ಬೆಳಿಗ್ಗೆ ಕೊಡುವ ಅಂತ ಹೇಳಿ. ಇವತ್ತು ನಮ್ಗೆ ಮನೆಯಲ್ಲಿ ಪಂಚಮಿ ದಿವಸ ನಾವು ಹೊಸ ಅಕ್ಕಿ ಊಟ ಮಾಡುವಂತದ್ದು. ಸೊ ನಾವು ಧೈರ್ಯದಲ್ಲಿ ಈ ಮನೆಗೆ ಬಂದು ಕೇಳಬಹುದು. ಅವ್ರು ನಮ್ಗೆ ಕೊಡ್ತಾರೆ ಅಂತ ವಿಶ್ವಾಸ ಉಂಟು. ಅದಕ್ಕೆ ಬಂದ ಕೂಡಲೇ ಇವತ್ತು ಅವರೇ ನಮ್ಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಕುರಲ್. ನೋಡಿ, ಇದು ಜಸ್ಟ್ ಒಂದು ಉದಾಹರಣೆ. ನಮ್ಮ ಜೊತೆಗಿದ್ದಾರೆ BK ಧನಂಜಯ ರಾವ್ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ, ಎಲ್ರಿಗೂ ಸ್ವಾಗತ. ಸುದ್ದಿ ಬಳಗದವರಿಗೆ, ಮುಖ್ಯವಾಗಿ ದಾಮೋದರ್ ಅವರಿಗೆ, ಎಲ್ಲ ಸುದ್ದಿ ಬಳಗದ ಛಾಯಾಚಿತ್ರವನ್ನ ಮಾಡುವಂತಹ ನನ್ನ ಪ್ರೀತಿಯ ಮಿತ್ರನಿಗೆ ಎಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇದೊಂದು ಸರ್ಪ್ರೈಸ್ ಪ್ಯಾಕೇಜ್ ನಿಜವಾಗಿ. ಅದು ನನ್ನನ್ನು ದಾಮೋದರ್ ಅವರು ಒಂದು ದಿವಸ ಈ ದಾರಿಯಲ್ಲಿ ಹೋಗುವಾಗ ನೋಡಿ, ಇದು ಫಾರ್ಮ್ ಯಾರ್ದು ಅಂತ ಅವರ ಸ್ನೇಹಿತರಲ್ಲಿ ಕೇಳುವಾಗ ಅದು ಧನಂಜಯರದ್ದು ಅಂತ ಬಂದದ್ದಾಗ ನನ್ನಲ್ಲಿ ಬಂದು ನೀವು ಪ್ರಸ್ತಾಪ ಮಾಡಿದ್ದೀರಿ.
ಇದು ನನಗೆ ನಿಜವಾಗಿ ಆದರೂ ಒಂದು ವಿಶೇಷವಾದಂತಹ ಸರ್ಪ್ರೈಸ್ ಒಂದು ವಿಷಯ ಆದರೆ ನೀವು ಬಂದು ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಕೃಷಿಕನಾಗಿ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಖಂಡಿತವಾಗಿಯೂ ಹೆಮ್ಮೆ ಪಡ್ತೇನೆ. ಯಾಕೆಂತ ಹೇಳಿದರೆ ಕೃಷಿ ಅಂತ ಹೇಳುವಂಥದ್ದು ನನ್ನ ಜೀವನಾಡಿ. ನಾನು ಮೊದಲು ಕೃಷಿಕ, ಆನಂತರ ವಕೀಲರು. ಯಾಕೆಂತ ಹೇಳಿದರೆ ಈ ಭೂಮಿ ನನ್ನ ತಂದೆಯವರ ಬಳುವಳಿ, BK ಸೂರ್ಯನಾರಾಯಣ ರಾವ್ ಅವರ ಬಳುವಳಿ. ನನ್ನ ತಂದೆಯವರು ದೊಡ್ಡ ಕೃಷಿಕರು, ಅತ್ಯಂತ ಒಳ್ಳೆ ವಕೀಲರು ಕೂಡ, ಅದೇ ರೀತಿ ಕೃಷಿಕರು ಕೂಡ. ನಾನು ಅವರಿಂದ ಇನ್ಸ್ಪೈರ್ ಆಗಿದ್ದೆ. ನನ್ನ ಜೀವನದಲ್ಲಿ ತಂದೆಯವರೇ ನನಗೆ ರೋಲ್ ಮಾಡೆಲ್. ಅವರ ಕೃಷಿಯನ್ನು ನೋಡಿ, ಅವರು ಮಾಡ್ತಾ ಇದ್ದಂತಹ ಚಟುವಟಿಕೆಗಳನ್ನು ನೋಡಿ ನಾನು ಅವರಿಂದ ಪ್ರೇರೇಪಿತನಾಗಿ ಚಿಕ್ಕಂದಿನಿಂದಲೇ ಅವರ ಜೊತೆ, ಈ ಗಿಡಗಳ ಜೊತೆ, ಪ್ರಾಣಿಗಳ ಜೊತೆ ನಾನು ಬೆಳೆದವ. ಆದ್ದರಿಂದ ನಾನು ಎಷ್ಟೇ ವೃತ್ತಿಯನ್ನು ಮಾಡಿಕೊಂಡಿದ್ದರೂ ಕೂಡ ಈ ಕೃಷಿಯನ್ನು ನಾನು ಬಿಡಲಿಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ನನ್ನ ಒಂದು ಭಾಗ್ಯ ಏನು ಅಂತ ಹೇಳಿದರೆ, ನಾನು ವಕೀಲ ವೃತ್ತಿಯಲ್ಲಿ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ನನ್ನ ಮನೆದನ್ನೆಯಾಗಿ ಬಂದಂಥ ನನ್ನ ಪತ್ನಿ ರಾಜಶ್ರೀ ಈ ಕೃಷಿಯನ್ನು ಒಂದು ದೊಡ್ಡ ಮಟ್ಟಕ್ಕೆ ಕೊಂಡು ಹೋದ್ಲು. ಯಾಕೆ ಹೇಳಿದರೆ ಆಸಕ್ತಿ, ಅದರ ಜೊತೆ ಪ್ರಾಣಿ ಪ್ರಿಯ, ಮತ್ತು ಅದಕ್ಕೆ ಕೊಡುವಂತಹ ಸಮಯ, ಗೃಹಿಣಿಯಾಗಿ ದೊಡ್ಡ ಕೊಡುಗೆ ಅವಳದ್ದಿದೆ. ಒಟ್ಟಿನಲ್ಲಿ ನನ್ನ ಆಶೆ ಇಷ್ಟೇ, ಇವತ್ತು ನಾನೊಬ್ಬರು ವಕೀಲರಾಗಿ ಕೃಷಿಯನ್ನು ನೆಚ್ಚಿಕೊಂಡಿದ್ದೇನೆ. ಕೃಷಿಯನ್ನು ಬಹಳಷ್ಟು ಜನ ನೆಚ್ಚಿಕೊಳ್ಳಿ, ಪ್ರೇರೇಪಿತರಾಗಿ ಅಂತ ಹೇಳುವಂಥದ್ದೇ ನನ್ನ ಒಂದು ಆಶಯ. ಕೃಷಿ ಬಿಡಬೇಡಿ. ನಮಗೆ ನಿಮ್ಮ ಗದ್ದೆ ತೋರಿಸ್ಬೇಕು, ನಿಮ್ಮ ಫಾರ್ಮ್ ತೋರಿಸ್ಬೇಕು, ಎಲ್ಲವನ್ನು ತೋರಿಸ್ಬೇಕು. ಬನ್ನಿ. ಇದು ಇವತ್ತು ಧನಂಜಯ ರಾವ್ ಅವರ ಮನೆಯಲ್ಲೊಂದು ಟೂರ್ ನಮ್ದು. ಬನ್ನಿ. ಗದ್ದೆ ಗದ್ದೆ ಮಾಡುದು ಬಹಳಷ್ಟು ಜನ ಈಗ ನಿಮಗೆ ಕಮರ್ಷಿಯಲ್ ಆಗಿದ್ದಾರೆ, ಕೃಷಿಕರು ಕೂಡ. ಗದ್ದೆ ಎಲ್ಲವನ್ನು ನಿರ್ನಾಮ ಮಾಡಿ ತೋಟವನ್ನ ನಿರ್ಮಿಸಿದವರು. ಅಂಥದ್ದು ಎಲ್ಲ ಕಡೆ ಅದೇ ನೋಡ್ತಿರೋದು. ಎಲ್ಲ ಅಡಿಕೆಯ ದೊಡ್ಡ ಕೃಷಿಕರಾಗಿದ್ದಾರೆ. ಗದ್ದೆ ಸಾಂಕೇತಿಕವಾಗಿ ಆದ್ರೂ ಬೇಕು, ಸ್ವಲ್ಪನಾದ್ರೂ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಗದ್ದೆ ಮಾಡಿದ್ರು. ಬಹಳ ಉತ್ತಮ ಫಸಲು ಕೂಡ ನಡೆದಿದೆ. ಗದ್ದೆ ಬಗ್ಗೆ ಏನ್ ಹೇಳ್ತೀವಿ ಸರ್? ಇದು ಹೇಗೆ? ನಮ್ಮ ಒಟ್ಟು ಜಾಗದಲ್ಲಿ ಗದ್ದೆಗಳೇ ಇತ್ತು. ನಾನು ಸಣ್ಣದಿದ್ದಾಗ ನಮ್ಮ ಎಲ್ಲ ಜಾಗದಲ್ಲಿ ಬಹುತೇಕ ಪಾಲು ಗದ್ದೆಗಳೇ ಇತ್ತು. ಗದ್ದೆಯಲ್ಲಿ ಆಟ ಆಡಿ ಬೆಳೆದವ ನಾನು. ಮನೆಯಲ್ಲಿ ಕೋಣಗಳಿತ್ತು, ಹೂಟ ಆಗ್ತಿತ್ತು. ನಂತರದ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಾವು ಗದ್ದೆಗಳನ್ನು ತೋಟವಾಗಿ ಪರಿವರ್ತಿಸಿದೆವು. ಈ ತೋಟ ಮತ್ತು ಗದ್ದೆಗಿರುವ ಡಿಫರೆನ್ಸ್ ಏನು ಅಂತ ಹೇಳಿದರೆ, ತೋಟದಲ್ಲಿ ನೀರನ್ನು ನಾವು ಓಡಿಸಬೇಕು. ಅಂದರೆ ತೋಟದಲ್ಲಿ ನಮಗೆ ತುಳುವಿನಲ್ಲಿ ಹೇಳುವುದಾದ್ರೆ ಉಜಿರಿ ಕಣ್ಣಿ ಹೇಳಿದ್ರೆ ನೀರು ನಿಲ್ಬಾರ್ದು ತೋಟದಲ್ಲಿ. ನಮಗೆ ಮಳೆಗಾಲದಲ್ಲಿ ಅಡಿಕೆ ತೋಟದಲ್ಲಿ ನೀರು ನಿಂತಿತ್ತು ಹೇಳಿದ್ರೆ ಕೊಳೆ ರೋಗ ಗ್ಯಾರಂಟಿ. ಆದ್ರಿಂದ ಈ ನೀರನ್ನು ಓಡಿಸುವಂತಹ ಒಂದು ಪ್ರಮೇಯವನ್ನು ನಾವು ಮಾಡಿ ನನಗೆ ನಮ್ಮದು ಹೊಳೆಯ ಬದಿಯಲ್ಲಿ ನನ್ನ ಜಾಗ ಆದರೂ ಕೂಡ ನನಗೆ ಕುಡಿಯುವ ನೀರಿಗೆ ತಾತ್ಸಾರ ಶುರುವಾಯಿತು. ನೀರಿಲ್ಲ, ದೊಡ್ಡ ಬಾವಿ ಇದೆ, ಬಾವಿಯಲ್ಲಿ ನೀರು ಸಂಪೂರ್ಣ ಅಡಿಗೆ ಹೋಗ್ಲಿಕ್ಕೆ ಶುರುವಾಯಿತು. ಆಗ ಸತ್ಯಕ್ಕೂ ಹೇಳಬೇಕು ಅಂತಾದ್ರೆ ಇದೇ ಸುದ್ದಿ ಬಿಡುಗಡೆಯಲ್ಲಿ ಒಂದು ಆರ್ಟಿಕಲ್ ಬಂತು, ಶ್ರೀ ಪಡ್ರೆ ಅವರದು. ಬಹಳ ಸುಂದರವಾದಂತಹ ಆರ್ಟಿಕಲ್. ಅದರಲ್ಲಿ ಒಂದು ಪಡ್ರೆ ಅವರು ಕೊನೆಗೆ ಒಂದು ಮಾತು ಹೇಳಿದ್ರು, ಆತ್ಮೀಯರೇ, ಮುಂದಿನ ಒಂದು ಜಾಗತಿಕ ಮಹಾಯುದ್ಧ ಆಗ್ತದೆ ಅಂತ ಆದ್ರೆ ಅದು ನೀರಿಗಾಗಿ ಅಂತ. ಅದರ ಒಟ್ಟಿಗೆ ಒಂದು ಮಾತು ಹೇಳಿದ್ರು ಅವರು, ನೀರನ್ನ ಓಡ್ಲಿಕ್ಕೆ ಬಿಡಬೇಡಿ ಅಂತ. ಬಹಳ ಖುಷಿಯಾದ ಶಬ್ದ, ನನಗೆ ಅದು ಭಯಂಕರ ಇಷ್ಟ ಆಯ್ತು. ನೀರನ್ನ ಓಡ್ಲಿಕ್ಕೆ ಬಿಡಬೇಡಿ, ಕಟ್ಟಿ ಅಂತ. ಗದ್ದೆಯನ್ನ ಯಾವಾಗ ನಿಮ್ಮಲ್ಲಿ ನಿಲ್ಲಿಸಿದ್ರ ನಿಮ್ಗೆ ನೀರಿನ ಶಾರ್ಟೇಜ್ ಶುರುವಾಯಿತು ಅಂತ ಅವರದೊಂದು ಆರ್ಟಿಕಲ್ ನಲ್ಲಿ ಅವರು ಕೊನೆಗೊಳಿಸ್ತಾರೆ. ಹಾಗೆ ನರೇಂದ್ರ ರೈ ದೇರ್ಲ ಅವ್ರದ್ದು ಆರ್ಟಿಕಲ್ಸ್ ಅಲ್ಲಿ ಇದು ಬರ್ತಾ ಇತ್ತು. ನಾನು ಓದ್ತಾ ಇದ್ದೆ, ಪುಸ್ತಕಗಳನ್ನು ಓದುವಾಗ ನನಗೆ ಒಂದು ಇನ್ಸ್ಪಿರೇಷನ್ ಆದದ್ದು, ಗದ್ದೆ ಮಾಡ್ಬೇಕು ನಾನು. ಯಾಕೆಂತ ಹೇಳಿದ್ರೆ ಗದ್ದೆ ಮಾಡಿದ್ರೆ ನೀರು ಉಳಿತಾಯ ಆಗುತ್ತದೆ ಹೇಳುವಂಥದ್ದು ನನ್ನ ಆಲೋಚನೆ ಆಯ್ತು. ಅದಕ್ಕೋಸ್ಕರ ನೀರಿಗಾಗಿ ಈ ಗದ್ದೆ ಆದದ್ದು. ಇದರ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನಮ್ಗೆ ಉಳಿತಾಯ ಖಾತೆ ಇದೆ, ನಮ್ಮಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇದೆ. ನಾನು ಹೇಳುದು ಎಲ್ರಿಗೆ, ವಾಟರ್ ಬ್ಯಾಂಕ್ ಮಾಡಿ ಅಂತ. ಇದು ವಾಟರ್ ಬ್ಯಾಂಕ್. ನನ್ನ ಭೂಮಿಗೆ, ನನ್ನ ಮುಂದಿನ ಬೇಸಿಗೆಗೆ ನಾನು ಮಾಡಿದಂತಹ ವಾಟರ್ ಬ್ಯಾಂಕ್ ಇದು. ಗದ್ದೆ ಇದು ನನಗೆ ಮಾತ್ರ ಬ್ಯಾಂಕ್ ಅಲ್ಲ. ನೋಡಿ, ನನ್ನ ಬಾವಿ, ಇಲ್ಲಿ ಸುತ್ತಮುತ್ತಲಿರುವಂತಹ ಮನೆಯ ಬಾವಿಗಳು ಈ ಬ್ಯಾಂಕಿನಿಂದಾಗಿ, ಈ ಉಳಿತಾಯ ಯೋಜನೆಯಿಂದಾಗಿ ಅವರ ಖಾತೆ ತುಂಬುತ್ತಾ ಉಂಟು. ಇದನ್ನ ನಾವು ಮಾಡಬೇಕು. ಇದು ಸಂಪೂರ್ಣ ಗುಡ್ಡೆ ಇತ್ತು, ಮೇಲೆ ಹೇಗೆ ಗುಡ್ಡೆ ಇದೆಯಾ ಹಾಗೆ ಗುಡ್ಡೆ ಇತ್ತು.
ಇದನ್ನ ಗದ್ದೆಯಾಗಿ ಪರಿವರ್ತಿಸಿದ್ದು ನಾನು. ಗದ್ದೆಯಾಗಿ ಪರಿವರ್ತಿಸಿ ಇದರಲ್ಲಿ ಇಷ್ಟರಲ್ಲಿ ನಾನು ಗದ್ದೆ ಮಾಡ್ತೇನೆ. ನೋಡಿ, ಈಗ ನೀವು ಗದ್ದೆಯಲ್ಲಿ ಹೋಗಿ ನೋಡಿದ್ರೆ ನೀರುಂಟು. ಹೌದು, ನಿರಂತರವಾಗಿ ನೀರು ನಿಂತಿದೆ. ನಿನ್ನೆ ಎಲ್ಲ ಮೊನ್ನೆ ನಮ್ಮಲ್ಲಿ ಮಳೆ ಬಂದಿದೆ, ಭಯಂಕರ ಜೋರು ಮಳೆ ಇತ್ತು. ಎಲ್ಲಿಯಾದ್ರೂ ನೀರು ಕಾಣ್ತದೆ ನೋಡಿ? ಇಲ್ಲ ಇಲ್ಲ. ಅಂದ್ರೆ ನೀರು ಓಡಿ ಹೋಗಿದೆ. ಇಲ್ಲಿ ನಾವು ನೀರನ್ನು ನಿಲ್ಲಿಸ್ತೇವೆ. ಇದು ಬ್ಯಾಂಕ್. ಈಗ ನಿಮಗೆ ಈಗ ಗದ್ದೆ ಮಾಡಿದ್ರಿ, ಗದ್ದೆ ಮಾಡಿದ ನಂತರ ನೀರಿನ ವಿಷಯ ಸಂಪೂರ್ಣ ನನಗೆ ನೀರಿನ ಶಾರ್ಟೇಜೇ ಇಲ್ಲ. ನನ್ನ ಬಾವಿಯಲ್ಲಿ ನೀರಿನ ಮಟ್ಟ ಏರಿದೆ. ಈ ಸುತ್ತಮುತ್ತದ ಮನೆಗಳವರನ್ನು ಹೋಗಿ ನೀವು ಭೇಟಿ ಆಗಬಹುದು. ಅವರನ್ನ ಇಂಟರ್ವ್ಯೂ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನೀರಿನ ಶಾರ್ಟೇಜ್ ಕಮ್ಮಿ ಆಗಿದೆ. ಅವರಿಗೂ ಕೂಡ ನೀರು ತನ್ನಷ್ಟಕ್ಕೆ ಅವರ ನೀರಿನ ಮಟ್ಟ ಏರಿದೆ ಬಾವಿಗಳಲ್ಲಿ. ಅಂದ್ರೆ ಇದು ನಾವು ಮಾಡಬೇಕಾದ ಕೆಲಸ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನನ್ನದೇ ಅಕ್ಕಿಯನ್ನ ಯಾಕೆ ನಾನು ಬೆಳಿಬಾರದು? ನಾನು ಮಧ್ಯಾಹ್ನ ಊಟ ಮಾಡೋದು ಕುಚ್ಚಿಲನ್ನ. ಇದು M4 ಹೇಳುವಂತ ವೆರೈಟಿ. ನಾನು ಯಾಕೆ ಹೌದು M4 ನಾನು ಯಾಕೆ ನನ್ನ ಅಕ್ಕಿಯನ್ನೇ ಊಟ ಮಾಡಬಾರ್ದು? ನಾವು ಮನೆಯಲ್ಲಿರೋದು 2-3 ಜನ. ಯಾಕೆ ನಾವು ಅಂಗಡಿಯಿಂದ ಕೊಂಡುಕೊಂಡು ಬರಬೇಕು? ರೈತರಾದವರು ನಾವು ನಮ್ಮ ಅನ್ನವನ್ನ ಯಾಕೆ ಬೆಳಿಬಾರದು? ಇದು ಗದ್ದೆ ಆಯ್ತು. ಈಗ ಇನ್ನೀಗ ಒಂದು 2 ತಿಂಗಳಲ್ಲಿ ಇದನ್ನು ಕಟಾವು ಮಾಡ್ತೇವೆ. ನಂತರ ನನಗೆ ಬೇಕಾದಷ್ಟು ತರಕಾರಿಯನ್ನು ನಾನು ಇಲ್ಲಿ ಬೆಳಿತೇನೆ. ಇದೇ ಗದ್ದೆಯಲ್ಲಿ ತರಕಾರಿ ಬೆಳಿತೇನೆ ನಾನು. ಅಂದ್ರೆ ಇಲ್ಲಿ ನೀವು ವಾಟರ್ ಬ್ಯಾಂಕ್ ನಿರಂತರ ಅಂದ್ರೆ ಇದರಲ್ಲಿ ಪಸೆ ಉಳಿತದೆ, ನೀರು ಒಳಗೆ ಭೂಮಿಗೆ ಪರ್ಕುಲೇಟ್ ಆಗ್ತದೆ. ಇದನ್ನ ಮಾತ್ರ ನಾವು ಬಿಡಬಾರ್ದು. ಓಕೆ ಸರ್, ಈಗ ನಾವು ಇಲ್ಲಿ ಗಮನಿಸಿದ್ದು ಈ ಗದ್ದೆಯ ಜೊತೆಗೆ ಹಕ್ಕಿಗಳ ಸಂಖ್ಯೆಯು ಕೂಡ ಇಲ್ಲಿ ಬಹಳಷ್ಟು ಇದೆ. ಅಲ್ಲಿ ಹಕ್ಕಿಗಳಿದಾವೆ, ಚಿಲಿಪಿಲಿದೆ. ಅಂದ್ರೆ ನಾವು ಮಾತ್ರ ಬದುಕುದು ಬೇಡ, ಎಲ್ರಿಗೂ ಕೊಡುವ ಅವಕಾಶ. ಸಣ್ಣ ಹಕ್ಕಿಗಳು ಬರ್ತವೆ, ತಿಂತವೆ, ಸ್ವಲ್ಪ ಭತ್ತಗಳನ್ನು ತಿಂತವೆ, ಅವುಗಳು ಬದುಕ್ತವೆ. ಒಂದು ಹೊತ್ತಿನಲ್ಲಿ ಬಂದು ಕುತ್ಕೊಂಡು ಸಮಾಧಾನ ಸಿಗ್ತದೆ. ಈ ಗದ್ದೆಯನ್ನು ನೋಡುವಾಗ ಅದರ ಬೆಳವಣಿಗೆಯನ್ನ ನೋಡ್ತಾ ಹೋದಾಗೆ, ಈಗ ಆ ಭತ್ತ ತೆನೆಗಳನ್ನ ನೋಡಿದ್ರೆ ಅದೊಂದು ಸಂಕೇತ ಕೊಡ್ತಾ ಉಂಟು ನೋಡಿ. ನಮ್ಗೆ ನೀನು ಎಷ್ಟೇ ಬೆಳೆದ್ರೂ ಕೂಡ ಅದು ಭತ್ತ ತುಂಬಿದೆ, ಆದ್ರೆ ಕೆಳಗೆಗೆ ಬಾಗ್ತದೆ ಅಂತ ಬಾಗಿದೆ. ನಮ್ಮ ಜೀವನವು ಹಾಗಿದ್ರೆ ಒಳ್ಳೇದು ಅಂತ. ಎಷ್ಟು ದಿವಸಗಳು ಎಷ್ಟು ಚೆನ್ನಾಗಿದೆ ಅದನ್ನ ನೋಡ್ಲಿಕ್ಕೆ. ಹಸಿರು, ನೀರು ಉಳಿತದೆ ಅಂತ. ನಮ್ಮ ಭೂಮಿ ತಾಯಿಯನ್ನ ನಿಜವಾಗಿ ನಾವು ಆರಾಧನೆ ಮಾಡಬೇಕು ಅಂತಿದ್ರೆ ಒಂದು ಒಳ್ಳೆಯ ದಾರಿ ಗದ್ದೆ. ಓಕೆ. ಪಾಮ್ ಕೃಷಿ ಬಹಳ ವಿಶೇಷವಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲೆಲ್ಲ ಪಾಮ್ ಕೃಷಿ ಇದೆ. ಆ ವಿಡಿಯೋ ಕೂಡ ನೀವು ನೋಡ್ತಾ ಇದ್ರಿ, ಹೇಗೆ ಪಾಮ್ ಕೃಷಿಯನ್ನ ಮಾಡಿದ್ದಾರೆ. ಬಹಳ ವಿಶೇಷ ಏನು ಅಂತಂದ್ರೆ, ಇಲ್ಲಿ ಅಡಿಕೆಯನ್ನ ನೆಚ್ಚಿಕೊಂಡವರು ದಕ್ಷಿಣ ಕನ್ನಡ, ಉಡುಪಿ ಅಥವಾ ಕರಾವಳಿ ಭಾಗ ಅಂತ ಅಂದ ಕೂಡಲೇ ಅಡಿಕೆ ಮತ್ತು ತೆಂಗಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅನ್ನುವಂಥದ್ದು. ಇದು ಕೂಡ ನೋಡಿ, ಇದು ಪಾಮ್, ಇದು ಸೇಮ್ ಅಡಿಕೆ ತರನೇ ಇದೆ. ಇದರ ಸ್ಮೆಲ್ ಕೂಡ ಅಡಿಕೆ, ಆದ್ರೆ ಈ ಮೇಲ್ಭಾಗದ ಈ ಸಿಪ್ಪೆ ಏನಿದೆ ಇದು ಪಾಮ್ ಆಯಿಲ್ಗೆ ಹೋಗುತ್ತೆ. ಇದರ ಒಳಭಾಗದ ಬೀಜ ಏನು ಅದು ಕಾಸ್ಮೆಟಿಕ್ ಹೋಗುತ್ತೆ ಅನ್ನುವಂತ ಹೇಳ್ತಾರೆ. ಸರ್, ನಿಮಗೆ ದಕ್ಷಿಣ ಕನ್ನಡದಲ್ಲಿ ಒಬ್ಬರು ವಕೀಲರಾಗಿ ಅಡಿಕೆ, ತೆಂಗು, ಗದ್ದೆ ಇದ್ರಲ್ಲೇ ಇದ್ದದ್ದು ನಾವು. ಈ ಪಾಮ್ ಬಗ್ಗೆ ಹೇಳಿದ್ಯಾರು? ಮತ್ತು ಈ ಪಾಮ್ ಬೆಳೆದು ಇದರಲ್ಲಿ ಸಹ ಏನಾದ್ರೂ ಮಾಡ್ಬೋದು, ಮಾಡ್ಲಿಕ್ಕೆ ಆಗ್ತದ ಕಾಸು ಅಂತ? ಕೃಷಿಕನಾಗಿ ನಾನು ಈ ಪಾಮ್ ಕಲ್ಟಿವೇಶನ್ ಅನ್ನ ಮಾಡಿದ್ದು ಹಣಕ್ಕಾಗಿ ಅಲ್ಲ. ಒಂದು ಕೃಷಿಕರು ನೆನ್ಪಿಟ್ಕೊಳ್ಬೇಕು, ನಾವು ಕೃಷಿಕರು ಎಲ್ಲವನ್ನು ಕಮರ್ಷಿಯಲ್ ಆಗಿ ಮಾಡುವುದಿಲ್ಲ. ನಾವು ಒಂದು ಹವ್ಯಾಸಕ್ಕಾಗಿ ಕೆಲವು ಕೃಷಿಗಳನ್ನ ನೆಚ್ಚಿಕೊಳ್ತೇವೆ. ಪ್ರಾರಂಭ ಆದದ್ದು ಇದು ನರೇಂದ್ರ ಮೋದಿ ಅವರ ಒಂದು ಸಣ್ಣ ಕರೆ. ಅವ್ರು ಏನ್ ಮಾಡಿದ್ರು ಒಮ್ಮೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ಒಂದು ಹೊಸ ಟ್ರೆಂಡ್ ಉಂಟು. ಏನು ಅಂತ ಹೇಳಿದ್ರೆ, ಯಾವುದೇ ತಿಂಡಿಗಳನ್ನ ಪಾಮ್ ಆಯಿಲ್ ಅಲ್ಲಿ ಮಾಡ್ಬೇಕು ಅಂತ. ತೆಂಗಿನೆಣ್ಣೆ ಅಷ್ಟು ಹೆಲ್ತಿಗೆ ಒಳ್ಳೆದಲ್ಲ ಹೇಳುವಂತಹ ಪ್ರಪಗಾಂಡ ನಮ್ಮ ಇಡೀ ನೇಷನ್ ಅಲ್ಲಿ ಉಂಟು. ಆದ್ರಿಂದ ನಮ್ಮ ದೇಶದಲ್ಲಿ ಈ ಪಾಮ್ ಆಯಿಲ್ ಅನ್ನ ದೊಡ್ಡ ಮಟ್ಟದಲ್ಲಿ ಇಂಪೋರ್ಟ್ ಮಾಡ್ತಾರೆ ಮಲೇಷ್ಯಾದಿಂದ. ತುಂಬಾ ಕರೆನ್ಸಿ ನಮ್ಗೆ ನಷ್ಟ ಆಗ್ತಾ ಉಂಟು. ಆಗ ನರೇಂದ್ರ ಮೋದಿ ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ಒಂದು ಆರ್ಟಿಕಲ್ ಬಂದಿತ್ತು. ಏನು ಅಂತ ಹೇಳಿದ್ರೆ, ಯಾಕೆ ನಮ್ಮ ರೈತರು ಈ ಪಾಮ್ ಕೃಷಿಯನ್ನ ಮಾಡ್ತಾ ಇಲ್ಲ? ಮಲೇಷ್ಯಾದಂತ ಪ್ರದೇಶಗಳ ವೆದರ್ ಮತ್ತು ನಮ್ಮ ಊರಿನ ವೆದರ್ ಸಾಧಾರಣ ಒಂದೇ ರೀತಿ ಇದೆ, ಯಾಕೆ ಜನರು ಇದರ ಬಗ್ಗೆ ಮಾಡ್ತಾ ಇಲ್ಲ ಹೇಳುವಂತಹ ಒಂದು ಕರೆ ಬಂತು. ಆಗ ಗೋದ್ರೇಜ್ ಕಂಪನಿಯವರು ಫಸ್ಟಿಗೆ ಇಡೀ ನಮ್ಮ ಜನರನ್ನ, ರೈತರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೇಟಿಯಾಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಕಡೆಯಿಂದ ನಮ್ಮನ್ನ ಭೇಟಿಯಾಗಿ, ನಮ್ಮನ್ನ ಮನವೊಲಿಸಿ, ನಾವು ಪರ್ಚೇಸ್ ಮಾಡ್ತೇವೆ, ನೀವು ಬೆಳೆಸಿ,
ಹೀಗೀಗೆ ತುಂಬಾ ನಮ್ಮ ನೇಷನ್ಗೆ ಇದರಿಂದ ಕೊಡುಗೆ ಆಗ್ತದೆ, ನೀವು ಮಾಡಿ ಹೇಳುವಂತಹ ಒಂದು ಕರೆ ಎಲ್ಲ ಬಂತು. ಮುಖ್ಯವಾಗಿ ಇದಕ್ಕೆ ನನಗೆ ಪ್ರೇರಣೆ ನರೇಂದ್ರ ಮೋದಿ ಅವರ ಒಂದು ಮಾತು ಅಂತ ಹೇಳಿದ್ರೆ, ಮತ್ತೆ ಗೋದ್ರೇಜ್ ಕಂಪನಿಯವರು ಬಂದಾಗ ನಾವು ರೈತರು ಯಾವಾಗಲೂ ಒಂದು ನೆನಪಿಟ್ಕೊಳ್ಬೇಕು, ಬೆಳೆಯುವಾಗ ನಮ್ಮ ಪ್ರಾಡಕ್ಟಿಗೆ ನಮಗೆ ಮಾರ್ಕೆಟಿಂಗ್ ಈಸಿಯಾಗಿ ಆಗ್ಬೇಕು. ಬಹಳ ಮುಖ್ಯವಾಗಿ ಒಂದು ಬೆಳೆಯನ್ನ ಬೆಳೆಯುವಾಗ ನಾವು ಫಸ್ಟ್ ನೋಡ್ಬೇಕಾದದ್ದು ಮಾರ್ಕೆಟ್ ಅನ್ನ. ಅಂದ್ರೆ ಈಗ ತುಂಬಾ ಜನ ಹೇಳ್ತಾರೆ ಫ್ಲೋರಿಕಲ್ಚರ್ ಮಾಡಿ ಅಂತ, ಅಂದ್ರೆ ಹೂವನ್ನ ಬೆಳೆಸುವುದಕ್ಕೆ ನನ್ನದು ಏನು ಅಡ್ಡಿ ಇಲ್ಲ, ಆದ್ರೆ ಫಸ್ಟ್ ಮಾರ್ಕೆಟ್ ಅನ್ನ ನೋಡಿ ನಂತರ ನಾವು ಬೆಳೆಸಬೇಕು. ಇಲ್ಲದಿದ್ರೆ ನಾವು ಬೆಳೆಸಿದಂತಹ ಪ್ರಾಡಕ್ಟ್ ಹಾಳಾಗಿ ಹೋಗ್ತದೆ. ಆಗ ಒಬ್ಬ ಕೃಷಿಕನಿಗೆ ಆಗುವ ನೋವು ಸಹಿಸಲಾರದಷ್ಟು. ಈ ಪ್ರಾಡಕ್ಟ್ ಅನ್ನ ನಾವು ಫಸ್ಟಿಗೆ ಮಾಡುವಾಗ ನಾನು ಫಸ್ಟ್ ಕ್ವಶನ್ ಕೇಳಿದ್ದು ಗೋಡ್ರೇಜ್ನವ್ರ ಹತ್ರ, ಮಾರ್ಕೆಟಿಂಗ್ ಹೇಗೆ? ಆಗ ಅವರು ಹೇಳಿದ್ರು, ವರಿ ಮಾಡ್ಬೇಕಾಗಿಲ್ಲ, ನಾವು ನಿಮ್ಮೊಟ್ಟಿಗೆ ಒಂದು MOU ಮಾಡ್ತೇವೆ, ಅದರ ಪ್ರಕಾರ ನಾವೇ ನಿಮ್ಮಲ್ಲಿಗೆ ಬಂದು ಪರ್ಚೇಸ್ ಮಾಡ್ತೇವೆ ಅಂತ ಹೇಳಿದ್ರು. ಸೊ ಅದು ನನಗೆ ಇಷ್ಟ ಆಯ್ತು. ಯಾಕೆಂತ ಹೇಳಿದ್ರೆ, ಇದು ಅಂಡರ್ಟೇಕಿಂಗ್ ಇದ್ರೆ ಗೋಡ್ರೇಜ್ ಅಂತ ಸಂಸ್ಥೆ ಇದಕ್ಕೆ ಬರ್ತದೆ ಅಂತ ಆದ್ರೆ ನಾವು ಪ್ಲಾಂಟೇಶನ್ ಮಾಡುವ ಅಂತ ಹೇಳಿ ಪ್ಲಾಂಟೇಶನ್ ಪ್ರಾರಂಭ ಮಾಡಿದ್ದು. ಎಲ್ಲರ ಗಮನಕ್ಕೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಉಂಟು. ನಾನು ಕೃಷಿಕನಾಗಿ ತುಂಬಾ ಆಲೋಚನೆ ಮಾಡಿದೆ. ಇದು ಒಟ್ಟು ನನ್ನದು 2 ಎಕರೆ ಜಾಗ. ಈ ಪಾಮ್ ಗಿಡಗಳು ಎಕರೆಗೆ ಕೂತ್ಕೊಳ್ಳೋದು 50 ಗಿಡ ಮಾತ್ರ. 50. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನೀವು ಅದರ ಬುಡ ನೋಡ್ಬೋದು. ಬುಡ ಬಿಡಿಸುವಂತದ್ದು, ಬುಡದ ಬೇರನ್ನ ಅಗಲ ಮಾಡಿ ಅದಕ್ಕೆ ಹಾಕುವಂಥದ್ದು, ಇದಕ್ಕೆ ಯಾವುದೂ ಇಲ್ಲ. ಇದರ ಬುಡ ಬಿಡಿಸ್ಲಿಕ್ಕೆ ಇಲ್ಲ. ಇದನ್ನ ಬುಡವನ್ನ ಬಿಡಿಸ್ಲಿಕ್ಕೆ ಇಲ್ಲ, ಹಾಗೆ ಇಡುದು. ನಂತರ ಇದರ ಮೆನ್ಯೂರಿಂಗ್ ಸ್ಟೈಲ್ ಏನು ಗೊತ್ತುಂಟಾ ನೋಡಿ, ಇದರ ಬೇರುಗಳಿರುವುದು ಇಲ್ಲಿ, ಈ ಗರಿಯ ತುದಿ ಎಲ್ಲಿ ಬರ್ತದ, ಇಲ್ಲಿ ಉಂಟು, ಗರಿಯ ತುದಿಯಲ್ಲಿ. ಅಂದ್ರೆ ಎಷ್ಟು ಅಗಲಕ್ಕೆ ಈ ಗರಿ ಹೋಗ್ತದೆ, ಇಲ್ಲಿಗೆ ಹೋಗಿದೆ ಅಂತಂದ್ರೆ ಅಲ್ಲಿ ಉಂಟು ಬೇರು ಅಂತ ಲೆಕ್ಕ. ಹಾಗಾಗಿ ನಾವು ಮೆನ್ಯೂರಿಂಗ್ ಮಾಡುದು ಎಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಸರ್ಫೇಸ್ ಅಲ್ಲಿ. ಬುಡ ಬಿಡಿಸ್ಲಿಕ್ಕೆ ಇಲ್ಲ. ಏನು ಮೆನ್ಯೂರಿಂಗ್ ಮಾಡುದಿದ್ರು ಕೂಡ ನೀವು ಗೊಬ್ಬರ ಹಾಕಿ, ಫರ್ಟಿಲೈಸರ್ ಹಾಕಿ, ಏನು ಎಷ್ಟು ಅಗಲಕ್ಕೆ ಹಾಕ್ಬೇಕು, ಇಷ್ಟಕ್ಕೆ ಸುತ್ತಕ್ಕೆ ಬಿಸಾಡಿ ಬಿಟ್ರೆ ಆಯ್ತು. ಬುಡ ಬಿಡಿಸುವಂತದ್ದು ಯಾವ ಯಾವ ವಸ್ತುಗಳನ್ನು ನೀವು ಇಲ್ಲಿಯೇ ರಾಶಿ ಹಾಕಿದ್ರೆ ಆಯ್ತು, ಇದಕ್ಕೆ ಸುತ್ತದಲ್ಲಿ ಬಿಸಾಡಿ ಬಿಟ್ರೆ. ಅಂದ್ರೆ ಒಂದು ಸಂಖ್ಯೆ 50 ಗಿಡ. ನಿಮ್ಗೆ ರೈತನಿಗೆ ಬುಡಕ್ಕೆ ಹೋಗ್ಲಿಕ್ಕೆ 50 ಗಿಡಕ್ಕೆ, ಮೆನ್ಯೂರಿಂಗ್ ಮಾಡ್ಲಿಕ್ಕೆ ಎಕರೆಗೆ 50 ಗಿಡಕ್ಕೆ. ನನ್ನಲ್ಲಿ ಒಟ್ಟಿಗೆ 2 ಎಕರೆಯಲ್ಲಿ 100 ಗಿಡ ಉಂಟು. ತಿಳಿತಲ್ಲ, 100 ಗಿಡಕ್ಕೆ ಹೋಗ್ಲಿಕ್ಕೆ ನಮಗೆ ಸುಲಭ. ಆದ್ರೆ ಒಂದೇ ಒಂದು ಆಲೋಚನೆ ಮಾಡ್ಬೇಕೇನು ಅಂತ ಹೇಳಿದ್ರೆ, ನೀರು ಬೇಕು, ಯಥೇಚ್ಛ ನೀರು ಬೇಕು. ತೆಂಗಿನ ಕೃಷಿಗೆ ಎಷ್ಟು ನೀರು ಬೇಕಾ ಅಷ್ಟು ನೀರು ಇದಕ್ಕೂ ಬೇಕೆ. ಡ್ರಿಪ್ ಇರಿಗೇಷನ್ ಮಾಡಬೇಕು, ಸ್ಪ್ರಿಂಕ್ಲರ್ ಅಗತ್ಯ ಇಲ್ಲ. ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ರೆ ಕಳೆ ತುಂಬಾ ಬರ್ತದೆ. ಇಲ್ಲಿ ಈಗ ನೋಡಿ, ಇದು ನಮ್ಮದು ಇಡೀ ಮಳೆಗಾಲದ ಕಳೆ. ಇದು ಇಷ್ಟು ಕಳೆ ಬಂದಿರುವಂತದ್ದು ಇಡೀ ಮಳೆಗಾಲದ ಕಳೆ. ಹಾಗಾಗಿ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ತುಂಬಾ ಕಳೆಗಳು ಬರುವುದಿಲ್ಲ. ಮತ್ತೆ ಈಸಿಯೆಸ್ಟ್ ವೇ ಆಫ್ ಮೇಂಟೈನಿಂಗ್. ಆದ್ರಿಂದ ಮತ್ತೆ ಇನ್ನೊಂದೇನಂದ್ರೆ, ಪ್ರೊಸೆಸಿಂಗ್ ಇಲ್ಲ. ಹಣ್ಣಾದ ಕೂಡ್ಲೆ ನೋಡಿ, ಈ ಬಣ್ಣಕ್ಕೆ ತಿರುಗಿದ ಕೂಡ್ಲೆ ಇದರ ಮರದಲ್ಲಿರುವಂತಹ ಗೆಲ್ಲುಗಳನ್ನ, ಇದರ ಸೈಡ್ ನ ಬ್ರಾಂಚಸ್ ಇದೆ, ಅದನ್ನ ಕಟ್ ಮಾಡಿಕೊಂಡೇ ಹೋಗುದು. ಕೆಳಗಿನಿಂದ ಕಟ್ ಮಾಡಿಕೊಂಡೇ ಹೋಗಿ ಅದನ್ನ ಕೊಯ್ಯುವುದು, ಇಡೀ ಗೊನೆಯನ್ನ ಕೊಯ್ಯುವುದು. ಅದನ್ನ ತಕೊಂಡು ಹೋಗಿ ಅಲ್ಲಿ ಡಂಪ್ ಮಾಡುದು. ಅವರು ಬಂದು ತಕೊಂಡು ಹೋಗ್ತಾರೆ. ನಮ್ದೊಂದು ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪಿಗೆ ಸಂಸ್ಥೆಯಿಂದ, ಆ ಕಂಪನಿಯಿಂದ, ಈಗ ತುಮಕೂರಿನಿಂದ ಒಂದು ಕಂಪನಿಯವರು ನಮ್ಮದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಗೋಡ್ರೇಜ್ನವರು ರುಚಿ ಸೋಯಾದವ್ರಿಗೆ ಕೊಟ್ಟರು, ರುಚಿ ಸೋಯಾದವರು ಮತ್ತೊಂದು ಕಂಪನಿಗೆ ಕೊಟ್ಟರು. ಅದು ಅವರ ಒಳಗೆ ಎಮಾಲ್ಗಮೇಷನ್. ಆದ್ರೆ ಅವರೆಲ್ಲ ಬಂದು ಇಲ್ಲಿಗೆ ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ. ನಮ್ಮ ಖಾತೆಗೆ ಡೈರೆಕ್ಟ್ ಅಮೌಂಟ್ ಅನ್ನ ಹಾಕ್ತಾರೆ, ಅಕೌಂಟಿಗೆ ಬೀಳ್ತದೆ ದುಡ್ಡು, ಪರ್ಫೆಕ್ಟ್ ಆಗಿ ಹೋಗ್ತದೆ. ಪ್ರತಿ ತಿಂಗಳಿಗೆ ಒಮ್ಮೆ ಬಂದು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಯಾವುದೇ ಗೊಂದಲಗಳು ಇಲ್ಲ. ಈಗ ಹೇಳಿ, 100 ಗಿಡ 2 ಎಕರೆಯಲ್ಲಿ ಈಗ ಅಡಿಕೆ ಆದ್ರೆ ಒಂದು 600 ಗಿಡ ಕೂರ್ತದೆ, 600 ಗಿಡ ಕೂತ್ಕೊಳ್ತದೆ. ಮತ್ತು ಜೊತೆಗೆ ಅದಕ್ಕೆ ರೇಟ್ ಇದೆ ಅಡಿಕೆಗೆ ಅಂತ, ಹೀಗೆ ಒಂದು ಲೆಕ್ಕಾಚಾರ ಆಗ್ತಾರೆ ಕೃಷಿಕರು. ಇದ್ರಲ್ಲಿ ಹೇಗೆ ಲಾಭ? ಇದರಲ್ಲಿ ನಿಮಗೆ ಒಂದು ಹೇಳ್ತೇನೆ, ಅಡಿಕೆ ಅಷ್ಟು ಲಾಭ ಇಲ್ಲ. ಇದು ಈಗ ನಟ್ಟು 5 ವರ್ಷದಲ್ಲಿ ಈಲ್ಡಿಂಗ್ ಶುರು ಆಗ್ತದೆ. ಆದ್ರೆ 7 ವರ್ಷದವರೆಗೆ ನಾವು ಈಲ್ಡಿಂಗಿಗೆ ಅವಕಾಶ ಕೊಡಬಾರ್ದು. 8ನೇ ವರ್ಷದಿಂದ ಈಲ್ಡಿಂಗ್ ಶುರು ಆಗ್ತದೆ. ಈಲ್ಡಿಂಗ್ ಶುರುವಾದ ಮೇಲೆ ಇನ್ನೆನ್ ಎವರೇಜ್ ಒಂದು ಗಿಡ ಪ್ರಥಮಕ್ಕೆ ಶುರುವಿಗೆ ಕಡಿಮೆಯಲ್ಲಿ ನಿಮಗೆ 500 ರಿಂದ 600 ರೂಪಾಯಿ ಒಮ್ಮೊಮ್ಮೆ ಇನ್ಕಮ್ ಕೊಡ್ತದೆ, ಒಳ್ಳೆ ಮೇಂಟೈನ್ ಮಾಡಿದ್ರೆ ನೀವು. ಅಂದ್ರೆ ಇದರ ಒಂದೇ ಅಡ್ವಾಂಟೇಜ್ ಏನಂದ್ರೆ, ಪರ್ ಡೇಗೆ ಪರ್ ಮಂತ್ ನೀವು ಇದನ್ನ ಎಷ್ಟು ಮೆನ್ಯೂರಿಂಗ್ ಇಲ್ಲಿ ಈಚೆಗೆ ಹಾಕ್ತೀರಿ ಅಷ್ಟು ಅಲ್ಲಿ ಬರ್ತದೆ.
ಇಮಿಡಿಯೇಟ್ ರಿಸಲ್ಟ್. ಓಕೆ, ನೀವು ಎಷ್ಟು ಚೆನ್ನಾಗಿ ಇದಕ್ಕೆ ಹಾಕ್ತಾ ಹೋಗ್ತೀರಿ ಅಷ್ಟು ಚೆನ್ನಾಗಿ ಈಲ್ಡ್ ಕೊಡ್ತಾನೆ ಹೋಗ್ತದೆ. ಮತ್ತೆ ಸೀಸನ್ ಇಲ್ಲ, ಆಲ್ ಸೀಸನ್, ಎಲ್ಲ ಸೀಸನ್ ಆಗ್ತಾನೆ ಇರ್ತದೆ. ಮತ್ತೆ ಒಂದು ಗಿಡದಲ್ಲಿ ಹಣ್ಣು ಇರ್ತದೆ, ಒಂದು ಗಿಡದಲ್ಲಿ ಇರುವುದಿಲ್ಲ, ಮತ್ತೊಂದು ಗಿಡದಲ್ಲಿ ಆಗ್ತದೆ. ಒಂದೇ ಒಂದು ಚಾಲೆಂಜ್ ಏನಂದ್ರೆ ಕೊಯ್ಯುವಂಥದ್ದು. ಈಗ ಉದಾಹರಣೆಗೆ ನನ್ನ ಹುಡುಗ ಇದ್ದಾನೆ, ಇವನು ಸಿಂಗಲ್ ಹ್ಯಾಂಡೆಡ್ ಮೇಂಟೈನ್ ಮಾಡ್ತಾನೆ ಇದನ್ನ. ಇದರ ಅಡ್ವಾಂಟೇಜ್ ಒಬ್ರೇ ಹಾರ್ವೆಸ್ಟ್ ಒಬ್ಬನೇ ಮಾಡ್ತಾನೆ. ಇದನ್ನ ಕೊಯ್ದು ತಕೊಂಡು ಹೋಗ್ಲಿಕ್ಕೆ ಇಲ್ಲಿ ಬೇಕಾದ ಯಥೇಷ್ಟ ಜಾಗ ಇರೋದ್ರಿಂದ ತಳ್ಳು ಗಾಡಿಯು ತರಬಹುದು. ಇದರ ಅಡಿಯಲ್ಲಿ ನಿಮ್ಗೆ ಟೆಂಪೋವು ಬರ್ಬೋದು. ಒಂದು ಓಮ್ನಿ ಇದ್ರೆ ಬುಡಕ್ಕೆ ಬರ್ತದೆ, ಲೋಡ್ ಮಾಡಿಕೊಂಡು ಹೋಗ್ತಾನೆ. ಇವ ಕೊಯ್ಯುವುದು ಒಬ್ಬನೇ, ನಾಗೇಶ್ ಅಂತ ಹೆಸರು, ಅವರೊಬ್ಬರೇ ಕೊಯ್ತಾರೆ. ದುಂಬು ದಾದ ಮಾಡ್ತಾರೆ. ದುಂಬು ಯಾನು ಸಾಲೆ ಬಿಟ್ಟು ಇಡೆಗೆ ಬರ್ತಾನೆ ಒಂಜಿ 2 ವರ್ಷ ಕರೆಂಟ್ ಐತೆ. ಫಾರ್ಮ್ ಆಯಿಲ್ ಮಲ್ಪೇರ್ ಪನ್ನಾಗ ಇರೇ ದಾದ ಅನ್ಸಂಡು ಫಾರ್ಮ್ ಆಯಿಲ್ ಎಡ್ಡಾಂಡು ಮುಖ ಕೊಯ್ಪುನು ಅಂತೆ ಬಂಗಾವ್ ಬಂಗ ಎಂಚ ಬಂಗ ಉಂಡ ಬಂಗಾಂಡಾನು ಕೊಡಾರ್ಲ ಕತ್ತಿಲ ಕೊಂಡದು ಕರ್ತನ ಆಯ್ತಾ. ಒಂದೇನು ಗೆಲ್ಲು ಕರ್ಪುನು ಕೊಯ್ಪುನು. ಓಕೆ, ಐಂದೇನು ಕೊಯ್ದು ಇಂಚ ಆಯಿ ಕೂಡಲೇ ಕೊಯ್ಪುನಾ ಸರಿ ಪರ್ನಡು. ಸರಿ ಪರಂದಿ ಕೂಡಲೇ ಕೊಯ್ಪುನು ಲಕ್ಕರಂಡ ಆಪುಜಿ ಬೊಳಕರಂಡ ಆಪುಜಿ. ಇದು ಒಂದು ಬೊಳಕರ ಪರ್ನದನ ಪರ್ನದಾ ಕೆಂಪದ ಒಂದು ಎಡ್ಡೆ ಪರ್ನದು ಒಂದು ಎಡ್ಡೆ ಪರ್ನದ ನೆಟಂಡ ಎಣ್ಣೆದ ಅಂಶ ಬರ್ಕೊಂಡು ಎಣ್ಣೆದ ಅಂಶ ಬರ್ಕೊಂಡು ಒಂದು ಇತ್ತೆ ಈರೆಗ್ ಈ 2 ಎಕರೆ ಮೂಲ ಉಂಡತೆ ಒಂದೇನು ಒಂಜಿ ಮಾತ ದೈಟ ಆಂಡದಂಡ ಕೊಯ್ಯರೆ ದಿನ ಬಿಡು ಇಂಚಂಡ 2 ದಿನ ಮಾತದ ಇಟ್ಟಂಡ ಒಂಜಿ 4 ದಿನ ಬಿಡ 4 ದಿನ ಬಿಡ ಉಂಡದ ಇತ್ತೆ ಇಂದು ಇಂದು ಬತ್ತಿ ಬುಕ್ಕ ಈರೆಗ್ ದಾದ ಅನ್ಸೋಡು ಇತ್ತೆ ಬಜ್ಜೆ ಎಡ್ಡೆನು ಎಡ್ಡೆನು ಈರ್ ಬಂದೆ ನಿಜ ಅದು ಬಜ್ಜೆ ಎಡ್ಡೆ ಇಂಚ ಅಂತ ಖರ್ಚು ಕಮ್ಮಿ ನೆಕ್ ಮರ್ದು ಬರೋಣ ಅಪುರ ಇಜ್ಜೆ ಅಪುರ ಇಜ್ಜಿ ಚೇ ಇನ್ನು ಒಂಚೂರು ದುಂಬು ಕಾಯ್ದಿತ್ತು ಮಾಡ್ತದೆ ಇವತ್ತಿಂದ ಆ ಟೆನ್ಷನ್ ಇಜ್ಜಿ ಆಯ್ತಾ. ಇರೇ ಖುಷಿ ಉಂಟು ಬೆಲೆ ಖುಷಿ ಉಂಟು ಎಪ್ಪರ ಒಂಜಿ ಬಂಗನ ಅಂತ ಬಂಗ ಮುಳ್ಳು ಬರೋಲ್ಲ ಮುಳ್ಳು ಉಂಟು ಮುಳ್ಳು ಉಂಟು ಅದೇ ಅದಕ್ಕೊಂದು ಮೆಷಿನ್ ಬಂದಿದೆ. ಆದ್ರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಈಗ ಆ ಮೆಷಿನ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಅದು ಹೈಟ್ ಕಮ್ಮಿ ಉಂಟು. ಹೌದೌದು, ಮಿನಿಮಮ್ ಒಂದು 10-15 ಫೀಟ್ ಹೋದ್ರೆ ಮತ್ತೆ ಅದು ಮೆಷಿನ್ಸ್ ಹಾರ್ವೆಸ್ಟ್ ಮಾಡ್ಲಿಕ್ಕೆ ವರ್ಕ್ ಆಗ್ತದೆ. ಹೌದು, ವರ್ಕ್ ಆಗ್ತದೆ. ಅದಾದ್ರೆ ಮತ್ತೆ ಆಗ್ತದೆ. ಇದೀಗ ಸ್ವಲ್ಪ ಅಂದ್ರೆ ಎತ್ತರವೂ ಅಲ್ಲ ತಗ್ಗುವಲ್ಲ ಅಂತ ಹೈಟ್ ನಲ್ಲಿ ಈಗ ಉಂಟು. ಮತ್ತೆ ಈ ಕೃಷಿಯಲ್ಲಿ ನಾವೊಂದು ಬೆಳೆಗಾರರ ಸಂಘ ಮಾಡಿದ್ದೇವೆ. ತಾಲೂಕು ನಮ್ಮ ತಾಳೆ ಬೆಳೆಗಾರರ ಸಂಘ ಅಂತ ಇದೆ. ನಮ್ಮ ಡಿಸ್ಟ್ರಿಕ್ಟ್ಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗುವ ಹಾಗೆ ಕಾರ್ಕಳದಲ್ಲಿ ನಮ್ಮ ಸೊಸೈಟಿ ಇದೆ, ಅದಕ್ಕೆ ಸ್ಥಳ ಇದೆ, ಅಲ್ಲಿ ರಿಜಿಸ್ಟರ್ಡ್ ಬಾಡಿ ಇದೆ. ಕ್ಯಾಂಪ್ಕೋದ ಹಾಗೆ ನಮ್ಮದೊಂದು ಬಾಡಿಯನ್ನು ರಿಜಿಸ್ಟರ್ ಮಾಡಿದ್ದೇವೆ, ಸೊಸೈಟಿಯನ್ನು. ಸೊ ಇದರಲ್ಲಿ ಒಳ್ಳೆ ಕೃಷಿಕರು ಅಂತ ಹೇಳಿದ್ರೆ ಸುಳ್ಯದಲ್ಲಿ ಒಬ್ರು ವಸಂತ್ ಅಂತಿದ್ದಾರೆ. ಅವರ ಕೃಷಿ ಅದ್ಭುತವಾದದ್ದು. ಅವರು ಸುಮಾರು ಈಗಿನ ಟೈಮ್ ನಲ್ಲಿ ಹೆಚ್ಚಿನ ಅಂಶ ಒಂದು 5,000 to 6,000 ಗಿಡಗಳನ್ನ ಪ್ಲಾಂಟ್ ಮಾಡ್ತಾ ಇದ್ದಾರೆ. ಮತ್ತೆ ತುಂಬಾ ಅದನ್ನ ಕಮರ್ಷಿಯಲ್ ಆಗಿ ಅವರು ಮಾಡ್ತಾ ಇದ್ದಾರೆ. ಬೆಳ್ತಂಗಡಿಯಲ್ಲಿ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ನಮ್ಮ ಪ್ರಾಂಶುಪಾಲರು, ನನ್ನ ಗುರುಗಳು, ಅವರದ್ದು ಒಳ್ಳೆ ಕೃಷಿ ಇದೆ. ಆನಂತರ ಮಿಲಿಟರಿ ಒಬ್ರು ಕೃಷ್ಣ ಭಟ್ ಅಂತಿದ್ದಾರೆ, ಅವರದ್ದು ಬಹಳ ಬ್ಯೂಟಿಫುಲ್ ಫಾರ್ಮ್ ಇದೆ. ನಂತರ ಸುಳ್ಕೇರಿಯಲ್ಲಿ ಒಬ್ರು ಸುಂದರ್ ಶೆಟ್ಟಿ ಅಂತಿದ್ದಾರೆ, ಅವರದ್ದು ಒಂದು ಬ್ಯೂಟಿಫುಲ್ ಫಾರ್ಮ್ ಇದೆ. ತುಂಬಾ ಜನ ಅಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕನಿಷ್ಠ ಪಕ್ಷ ಒಂದು 100 to 200 ಜನ ಕೃಷಿಕರು ಇದರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದೇ ಅಂತ ಹೇಳಿದ್ರೆ ನಾವು ಇಲ್ಲಿಯೇ ಒಂದು ಫ್ಯಾಕ್ಟರಿಯನ್ನ ಮಾಡ್ಬೋದು, ಆದ್ರೆ ಅಷ್ಟು ನಾವು ಬೆಳಿಬೇಕು. ನಾವು ಅಷ್ಟು ಬೆಳಿತೇವೆ ಅಂತಾದ್ರೆ ಮತ್ತೆ ನಾವು ಮಾರ್ಕೆಟ್ ಅಲ್ಲಿ ನಾವು ಡಿಕ್ಟೇಟ್ ಮಾಡ್ಬೋದು. ನಮ್ಮ ಆಯಿಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದಕ್ಕೆ ಬೇಕಿದ್ದದ್ದನ್ನ ನಾವೇ ಮಾಡಿ ಡಾಮಿನೇಟ್ ಮಾಡ್ಬೋದು. ಮುಂದೊಂದು ದಿನ ಬರ್ಬೋದು. ಬೆಳ್ತಂಗಡಿ ತಾಲೂಕಿನಲ್ಲಿ ಪರ್ಯಾಯ ಬೆಳೆಯಾಗಿ, ಅಡಿಕೆಗೆ ಒಂದು ಪರ್ಯಾಯ ಬೆಳೆಯಾಗಿ ಪಾಮ್ ಹೆಚ್ಚಿನಂಶ ಬರುವ ಲಕ್ಷಣ ದೂರ ಇಲ್ಲ. ತುಂಬಾ ಜನ ರೈತರು ಇದನ್ನು ನೆಚ್ಚಿಕೊಂಡ್ರೆ ಹೆಚ್ಚಿನಂಶ ಖಂಡಿತವಾಗಿಯೂ ಕೂಡ ಇದು ಯಶಸ್ಸಾಗ್ಬೋದು. ಯಾರಿಗಾದ್ರೂ ಇದರ ಬಗ್ಗೆ ಆಸಕ್ತಿ ಇದ್ರೆ ನಮ್ಮಲ್ಲಿ ಇದಕ್ಕೊಬ್ರು ಕೋಆರ್ಡಿನೇಟರ್ ಇದ್ದಾರೆ, ಮಿಸ್ಟರ್ ರಾಬರ್ಟ್ ಅಂತ ಒಬ್ರು ಇದ್ದಾರೆ. ಒಳ್ಳೆ ಮಾಹಿತಿ ಕೊಡ್ತಾರೆ ಕೃಷಿಯ ಬಗ್ಗೆ. ಅವರು ಸ್ಥಳಕ್ಕೆ ಬರ್ತಾರೆ, ಗಿಡಗಳನ್ನ ಸಪ್ಲೈ ಮಾಡ್ತಾರೆ, ಪ್ಲಾಂಟೇಶನ್ ಮಾಡುವ ಗೈಡೆನ್ಸ್ ಮಾಡ್ತಾರೆ. ಸೊ ಅವರನ್ನ ಸಂಪರ್ಕಿಸಬಹುದು ರೈತರು. ಒಟ್ಟಿನಲ್ಲಿ ಕೃಷಿಯಲ್ಲಿ ಮಿಕ್ಸ್ಡ್ ಫಾರ್ಮಿಂಗ್ ಮಾಡುವಾಗ ಒಂದು ಒಳ್ಳೆಯ ವೆರೈಟಿ ಮತ್ತು ಕೃಷಿಕನಾಗಿ ಯಾವುದಾದ್ರೂ ಬಲ್ಲೆ ಬೆಳೆಯುವಂತಹ ಗುಡ್ಡೆ ಜಾಗ ಇದ್ರೆ ಅದನ್ನ ಸದುಪಯೋಗ ಪಡಿಸುವಂತದ್ದು ಒಳ್ಳೇದು. ನನಗೆ ಇಲ್ಲಿ ಬಂದ ಗುಳ್ಳೆ ಅನ್ಸಿದ್ದು ಕೆಲವು ಎಡದೆ ಇದಿತ್ತು ಯಾತ ಜಾಗ ಉಂಟು ಅಂತ, ಅಂದ್ರೆ ತುಂಬಾ ಜಾಗ ಇದೆ, ಅಲ್ಲಲ್ಲಿ ಫುಲ್ ಜಾಗ ಇದೆ. ಪಂಚೇಶ್ ಹೇಳ್ತಾ ಇದ್ರು ಇಲ್ಲಿ ಬಂದಾಗೆಲ್ಲ ನಾವು ಕಾರ್ ನಿಲ್ಲಿಸ್ತೇವೆ, ಪಾರ್ಕಿಂಗ್ ಮಾಡ್ತೇವೆ. ಈ ಕಡಿ ಜಾಗದಲ್ಲಿ ಬೇರೆ ಏನಾದ್ರು ಕೃಷಿ ಮಾಡ್ಬೋದು? ಖಂಡಿತ ಮಾಡ್ಬೋದು. ಆದ್ರೆ ಒಂದೇನು ಅಂತ ಹೇಳಿದ್ರೆ
ನಾವು ಎಡೆ ಬೆಳೆಯನ್ನ ಮಾಡಿದ ಕೂಡಲೇ ಅಂದ್ರೆ ಇದರದ್ದು ಒಂದು ಲಕ್ಷಣ ಏನು ಅಂತ ಹೇಳಿದ್ರೆ ನೋಡಿ, ಅದು ಫ್ರೀ ಆಗಿ ಗಾಢ ಅಲ್ಲಾಡ್ತಾ ಇರ್ಬೇಕು. ಮಿಕ್ಸ್ಡ್ ಫಾರ್ಮಿಂಗ್ ನಾವು ಮಾಡಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ಇದರ ಈಲ್ಡಿಗೆ ಇಫೆಕ್ಟ್ ಕೊಡ್ತದೆ. ಇದಕ್ಕೆ ಹಾಕಿದಂತಹ ಮೆನೂರನ್ನ ಆ ಗಿಡಗಳು ತಿನ್ಲಿಕ್ಕೆ ಶುರು ಮಾಡ್ತವೆ. ಆದ್ರಿಂದ ಇನ್ನೂ ಸ್ವಲ್ಪ ಎತ್ತರ ಹೋದ್ರೆ ನಂತರ ಏನಾದ್ರೂ ಎಡೆ ಬೆಳೆಗಳನ್ನ ನಾನು ಮಾಡುವ ಆಲೋಚನೆ ಮಾಡಬಹುದು. ಆದ್ರೆ ನನ್ನ ಒಂದು ಆಲೋಚನೆ ಏನು ಅಂತ ಹೇಳಿದ್ರೆ ಟೆಂಪರರಿ ಕ್ರಾಪಿಂಗ್, ಪರ್ಮನೆಂಟ್ ಪ್ಲಾಂಟೇಶನ್ ಅಲ್ಲ, ಏನಾದ್ರೂ ಫ್ರೂಟ್ಸ್ ಇಂಥದ್ದನ್ನ ಮಾಡುವ ಆಲೋಚನೆ ಮುಂದಿನ ದಿನಗಳಲ್ಲಿ ಇದೆ ಉಂಟು. ಸರ್, ಈಗ ದನ ಹೈನುಗಾರಿಕೆ ಎಷ್ಟು ಹಾಲು ಡೈರಿಗೆ ಹಾಕ್ತಿರಿ? ನಾನು ಹೈನುಗಾರಿಕಾ ಮಾಡೋದಿಲ್ಲ. ನನಗೆ ಯಾಕೆಂತ ಹೇಳಿದ್ರೆ ಹೈನುಗಾರಿಕೆಯಲ್ಲಿ ದೊಡ್ಡ ಆಸಕ್ತಿ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ಸ್ವಲ್ಪ ಮನೆಯನ್ನ ಬಿಟ್ಟು ಆಚೀಚೆ ಪ್ರದೇಶಗಳಿಗೆ ತಿರುಗಾಡುವ. ನನಗೆ ತಿರುಗಾಡುವ ಹವ್ಯಾಸ ತುಂಬಾ ಉಂಟು, ಪ್ರವಾಸಕ್ಕೆ ಹೋಗುವಂತ ಹವ್ಯಾಸ ತುಂಬಾ ಉಂಟು. ದನಗಳು ಮನೆಯಲ್ಲಿದ್ದಾವೆ ಅಂತ ಹೇಳಿದ್ರೆ ಹೈನುಗಾರರು ಅಂತಾದ್ರೆ ನೀವು ಆಲ್ ದ ಟೈಮ್ ದನಗಳೊಟ್ಟಿಗೆ ಇರ್ಬೇಕು. ಯಾಕಂದ್ರೆ ಅವುಗಳು ಮಕ್ಕಳ ಹಾಗೆ ನಾವು ಅವುಗಳನ್ನ ನೋಡಿಕೊಳ್ಬೇಕು, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ನನ್ನ 2 ಹಟ್ಟಿಗಳಿತ್ತು ಒಂದು ಕಾಲದಲ್ಲಿ. ಇದು 2 ಹಟ್ಟಿಗಳೇ ನೋಡಿ, ಎದುರಿದ್ದು ಇದು ಎರಡು ಕೂಡ. ಇದು ಮಾಡರ್ನ್ ಅಂದ್ರೆ ಈ ಸಿಮೆಂಟ್ ಹಾಕಿದಂತ ಹಟ್ಟಿ, ಅದು ಸೊಪ್ಪುಗಳನ್ನ ಹಾಕಿ ಮಾಡುವಂತ ಓಲ್ಡ್ ಟ್ರೆಡಿಷನಲ್ ಹಟ್ಟಿ ಆಗಿತ್ತು. ಒಟ್ಟಿಗೆ ಸುಮಾರು 30 ರಿಂದ 40 ರಾಸುಗಳು ಇತ್ತು ನಮ್ಮಲ್ಲಿ. ಸ್ವತಃ ಹಾಲು ಕರಿಬೇಕು ನಾವು, ನನ್ನ ಹೆಂಡತಿ ಕೂಡ ಹಾಲು ಕರಿಬೇಕು, ನನ್ನ ಅಮ್ಮನೂ ಹಾಲು ಕರಿತಾ ಇದ್ರು, ಕೆಲಸದವರು ಇದ್ರು. ಅಂದ್ರೆ ಒಂದು ದಿವಸ ಅನಿವಾರ್ಯವಾಗಿ ಕೆಲಸದವರಿಗೆ ಬರ್ಲಿಕ್ಕಾಗ್ಲಿಲ್ಲ ಅಂತ ಆದ್ರೆ ನಾವು ಹಾಲು ಕರೀಲಿಕ್ಕೆ ಸಿದ್ಧರಾಗಬೇಕಾಗ್ತದೆ. ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಕೊನೆಗೆ ನಾನು ಕಂಡುಕೊಂಡ ಸತ್ಯ ಏನು ಅಂತ ಹೇಳಿದ್ರೆ ಹೈನುಗಾರಿಕೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದೊಂದು ಬಂಧನದಾಗೆ ಆಗ್ತದೆ. ಈ ನಿಟ್ಟಿನಲ್ಲಿ ನಾನೊಂದು ಹೊಸ ಯೋಜನೆಯನ್ನ ಮಾಡಿದ್ದು. ದನ ಬೇಕು ನಮ್ಗೆ, ಯಾಕೆ ಹೇಳಿದ್ರೆ ಗೋಗಳು ಇಲ್ಲದಿದ್ರೆ ಆಗೋದಿಲ್ಲ. ಒಂದು ಏನಾದ್ರೂ ದನಗಳಿಗೆ ಹೋಗಿ ಬೆಳಿಗ್ಗೆ ಒಂದು ಆಹಾರ ಕೊಡ್ಬೇಕು, ದನವನ್ನು ನೋಡ್ಬೇಕು, ಅವುಗಳದೊಂದು ಆನಂದವೇ ಬೇರೆ. ಹಾಗಾಗಿ ಒಂದು ದೇಸಿ ಹಸುವನ್ನ ಸಾಕಿದ್ದೇನೆ. ನನ್ನಲ್ಲಿ ಬೇರೆ ಬೇರೆ ಅಂದ್ರೆ ದೇಸಿ ಹಸುಗಳನ್ನೇ ಸಾಕೋದು, ಜರ್ಸಿಯನ್ನ ಸಾಕೋದಿಲ್ಲ. ಕಾಸರಗೋಡು ಗಿಡ್ಡ, ಇದೀಗ ಗಿರ್ ವೆರೈಟಿ, ಅದನ್ನ ಸಾಕ್ತಾ ಇದ್ದೇನೆ. ಆದ್ರೆ ಈ ದನಗಳನ್ನ ಹೇಗೆ ಮಾಡುದು ಅಂತ ಹೇಳಿದ್ರೆ ಕೃಷಿಕರಿಂದ ಕರುವನ್ನ ತರುದು, ಕರುವನ್ನ ತಂದು ನಾನು ಸಾಕೋದು, ಸಾಕಿ ಅದು ಗಬ್ಬ ಆಗ್ತದೆ. ಗಬ್ಬ ಆದ ಮೇಲೆ ಅದೇ ಕೃಷಿಕನಿಗೆ ಆ ದನವನ್ನ ಹಾಲು ಇದು ನೀವು ಬೇರೆ ಕಡೆಯಿಂದ ತಂದದ್ದು? ಬೇರೆ ಕಡೆಯಿಂದ ತರುದು, ನಾನು ಒಬ್ಬರ ಕೃಷಿಕರಿಂದ ತರುದು. ಇದನ್ನ ಚೆನ್ನಾಗಿ ಸಾಕುದು, ಸಾಕಿ ಅದಕ್ಕೆ ಗಬ್ಬ ಎಲ್ಲ ಆಗ್ತದೆ. ಅದು ಕರು ಹಾಕ್ಲಿಕ್ಕೆ ಆಗುವಾಗ ಅದೇ ಅವರಿಗೆ ಉಚಿತವಾಗಿ ಅದೇ ಕೃಷಿಕನಿಗೆ ಕೊಡುದು. ಅಂದ್ರೆ ತುಂಬಾ ಜನ ನೋಡಿದ್ದೇನೆ ಗಬ್ಬ ಆಗಿರೋದನ್ನ ತರುದು. ಇಲ್ಲ 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 ಇದಂದು ಹಾಗೆಲ್ಲ. ದನವನ್ನ ತಂದು ಗಬ್ಬ ಎಲ್ಲ ಆದ ಮೇಲೆ ಕೃಷಿಕನಿಗೆ ಕೊಡುದು. ಅವರು ಅದರ ಹಾಲನ್ನೆಲ್ಲ ಕೊಟ್ಟು ಹೈನುಗಾರರಾಗಿ ಅವರು ಅದರಿಂದ ಆದಾಯ ಪಡಿತಾರೆ. ನನಗೆ ನಿಮಗೆ ಲಾಭ, ನಂಗೆ ಸಂತೋಷ ಮಾತ್ರ. ಯಾಕೆ ಹೇಳಿದ್ರೆ ನನಗೆ ದನಗಳ ಮೇಲೆ ಪ್ರೀತಿ ಇದೆ. ಅಂದ್ರೆ ಅವುಗಳನ್ನ ಹಾಲನ್ನ ಒಬ್ಬ ಕೃಷಿಕನೇ ಅಂದ್ರೆ ಹೈನುಗಾರನೇ ಅದನ್ನ ಮಾಡಿದ್ರೆ ಅವನಿಗೆ ಲಾಭದಾಯಕ ಆಗ್ತದೆ. ಆ ದೃಷ್ಟಿಯಿಂದ ಅಂದ್ರೆ ಅದನ್ನ ಹಾಲು ಕರಿಬೇಕು, ಅದಕ್ಕೊಬ್ರು ಜನ ಬೇಕು, ಈ ದೃಷ್ಟಿಯಲ್ಲಿ ಅದು ಮುಂದುವರಿತದೆ. ಮತ್ತೆ ಅದು ಏನಾಗ್ತದೆ ಹೇಳಿದ್ರೆ ಅದು ಕರು ಆಗ್ತದೆ. ಕರು ಹಾಕಿದ ಮೇಲೆ ಕರುವಿನ ಮೇಲೆ ಪ್ರೀತಿ ಶುರುವಾಗ್ತದೆ. ಕರುವನ್ನ ನಾವು ಸಾಕಬೇಕಾಗ್ತದೆ. ಅದೊಂದು ಬಾಂಡೇಜ್ ಬೆಳೀತದೆ. ಆ ದೃಷ್ಟಿಯಿಂದ ನನ್ನ ಸ್ವಾರ್ಥವೂ ಇದೆ ಅದರಲ್ಲಿ, ಇಲ್ಲ ಹೇಳೋದಿಲ್ಲ ನಾನು. ಅದರ ಜೊತೆಯಲ್ಲಿ ಒಬ್ಬರಿಗೆ ಸಣ್ಣ ರೈತರಿಗೆ ನಾವು ಹೆಲ್ಪ್ ಮಾಡಿದಾಗೂ ಆಗ್ತದೆ. ನಾವು ಉಳಿದ ಆಹಾರಗಳನ್ನ ಕೊಟ್ಟು ಅವುಗಳನ್ನು ಚೆನ್ನಾಗಿ ಸಾಕ್ತೇವೆ, ಚೆನ್ನಾಗಿ ಓಡಾಡ್ತದೆ. ದನವನ್ನ ಕೊಟ್ಟು ಅವರಲ್ಲಿಂದ ಇನ್ನೊಂದು ಹೆಣ್ಣು ಕರುವನ್ನ ತರದು ಇಲ್ಲ, ಅವರು ಕೊಡ್ಲಿಕ್ಕಿಲ್ಲ, ನೀವು ಕೊಡ್ಲಿಕ್ಕಿಲ್ಲ, ನಾನು ಕೊಡ್ಲಿಕ್ಕೆ. ಅವರ ಉಚಿತ, ಅವರೊಂದು ಕರುವನ್ನ ಕೊಡ್ತಾರೆ, ಪುನಃ ನಾನು ಚೆನ್ನಾಗಿ ಸಾಕ್ತೇನೆ. ಅಲ್ಲ, ನಿಮಗೆ ಸಾಕ್ಲಿಕ್ಕೆ ಒಂದು ಪ್ಲಸ್ ಉಂಟು. ಆ ಫಾರ್ಮ್ ಆಯಿಲ್ದು ಅದರಲ್ಲೇ ಬಿಟ್ಟು ಹೀಗೆ ಬಿಟ್ಟು ಬಿಡ್ತೇವೆ. ಫಾರ್ಮ್ನಲ್ಲಿ ಹೋಗಿ ಮೇಯ್ತವೆ. ಯಾವುದಕ್ಕೂ ಕೂಡ ವಿಶೇಷವಾದಂತಹ ಏನು ಅದನ್ನ ಅದರ ಮೇವಿಗೇನು ತೊಂದರೆ ಇಲ್ಲ. ಹಾಗೆ ಇದೆಂತ ಈಗ ನಿಮ್ದು ಕೃಷಿ ಅಥವಾ ಜಸ್ಟ್ ಇದು ಪ್ರಾಯೋಗಿಕ, ಇದೊಂದು ಪ್ರಾಯೋಗಿಕ ಪ್ರಯತ್ನ. ಒಬ್ರು ಇನ್ನಾದಲ್ಲಿ ಒಬ್ರು ಚಂದ್ರಕಾಂತ್ ಅಂತ ಹೇಳಿ ಒಬ್ರು ಇದ್ದಾರೆ ಕೃಷಿಕರು. ಅವರು KRECಯ ಒಬ್ರು ಗ್ರಾಜುಯೇಟ್ ಎಂಜಿನಿಯರ್. ಅವರೊಂದು ಬಹಳ ಬ್ಯೂಟಿಫುಲ್ ಫಾರ್ಮ್ ಮಾಡಿದ್ದಾರೆ. ಹೀಗೆ ಅವರು ಪೇರಳೆ ಕೃಷಿಯಲ್ಲಿ ಅವರು ಒಂದು ದೊಡ್ಡ ಸಂಶೋಧನೆಯನ್ನ ಮಾಡಿದ್ದಾರೆ. ಒಂದು ಪೇರಳೆ ಕೃಷಿಯನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು ನೆಚ್ಚಿಕೊಳ್ಳಬಹುದು
ಅಂತ ಹೇಳುವಂತಹ ಅವರ ಒಂದು ಆಲೋಚನೆಯಲ್ಲಿ ದೊಡ್ಡ ಕೃಷಿಯನ್ನು ಮಾಡಿದ್ದಾರೆ. ಅವರನ್ನ ನಾನು ನೋಡಿ ಅವರಿಂದ ಪ್ರೇರೇಪಿತರಾಗಿ ಅವರೊಂದು 2 ಗಿಡಗಳನ್ನ ನೀನು ನಟ್ಟು ನೋಡು ಅಂತ ಹೇಳಿ ಕೊಟ್ರು ನನಗೆ. ಹಾಗೆ ಅದರಲ್ಲಿ 2 ವೆರೈಟಿ, ಒಂದು ಚಿತ್ತೂರು ಅಂತ ಇದೆ, ಮತ್ತೊಂದು ಇದು ರೆಡ್ ಒಳಗೆ ಇರುವಂತದ್ದು. ಅದು ಹೇಗೆ ಬರ್ತದೆ, ಅದರಲ್ಲಿ ಹೇಗೆ ಈಲ್ಡ್ ಬರ್ತದೆ ಅಂತ ಹೇಳಿ ನೋಡ್ಲಿಕ್ಕೋಸ್ಕರ ಇದನ್ನು ಪ್ಲಾಂಟ್ ಮಾಡಿದ್ದೇವೆ. ಇದು ಹಾರ್ಡ್ಲಿ ಈಗ 1 ವರ್ಷ ಸಹ ಆಗ್ಲಿಲ್ಲ ಈ ಗಿಡಕ್ಕೆ, ಈಲ್ಡ್ ಶುರುವಾಗಿದೆ. ಇದನ್ನ ಪ್ರಾಯೋಗಿಕ ಗಿಡ ಅಂದ್ರೆ ಇನ್ನು ಮುಂದಕ್ಕೆ ಇದನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಬಹುದಾ ಹೇಳುವಂತದ್ದು ಆಲೋಚನೆ. ಮಂಗಗಳು ಏನ್ ಮಾಡ್ತವೆ ಅಂತ ಹೇಳುದು ನೋಡ್ಬೇಕು. ತುಂಬಾ ಚಾಲೆಂಜಸ್ ಇದೆ. ಬೇರೆ ರೈತರನ್ನು ಆ ಫಾರ್ಮಿಗೆಲ್ಲ ಕರ್ಕೊಂಡು ಹೋಗಿ ನಾವು ಮಾಡಿದ್ರೆ. ಇದೀಗ ಬೆಳೆದಿದ್ಯಾ ಸ್ವಲ್ಪನಾದ್ರು? ಇದು ಸ್ವಲ್ಪ ಬೆಳಿಲಿಲ್ಲ, ಅಲ್ಲಿ ಒಂದು ಬೆಳೆದಿದೆ, ಬೇಕಿರೋ ತಿನ್ಬೋದು. ತಿನ್ಬೋದು. ಅದು ಬೆಳೆದಿದೆ, ತೆಗೀರಿ. ಅಲ್ಲ ಈಗ ಸರ್, ಇದು ಬೆಳೆದ್ರೆ ಈಗ ಬೆಳೆದವರು ಇದಾರಲ್ಲ, ಇದು ಬೆಳೆದಿದ್ದಾರೆ ಅಂತ ಅನ್ಕೊಂಡು ನೀವು ಇದು ಬೆಳಿಬೇಕು ಅಂತ ಯೋಚನೆ ಮಾಡಿದ್ದೀರಿ. ಹೌದೌದು. ಮಾರ್ಕೆಟಿಂಗ್ ಏನು ಅಂತ ಇರೋದು ಈಗ. ಹೌದು, ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅದೇ ಕೇಳಲಿಕ್ಕೆ. ಹೌದು, ಇದಕ್ಕೆ ಏನು ಅಂತ ಹೇಳಿದ್ರೆ ಅವರದ್ದೊಂದು ಆಫರ್ ಏನು ಅಂತ ಹೇಳಿದ್ರೆ ಅವರು ಇದರದ್ದೇ ಒಂದು ಪಲ್ಪ್ ಇಂಡಸ್ಟ್ರಿಯನ್ನ ಮಾಡುವ ಪ್ಲಾನ್ ಅಲ್ಲಿ ಇದ್ದಾರೆ. ಇದನ್ನೇ ಈಗ ಏನು ನಮ್ಗೆ ಮ್ಯಾಂಗೋ ಪಲ್ಪ್ಗಳು ಸಿಗ್ತದೆ, ಅದೇ ರೀತಿ ಈ ಗುವಾ ಪಲ್ಪ್ ಮಾಡಿ ಅದರದ್ದು ಮತ್ತೆ ಗುವಾ ಶರ್ಬತ್ಗಳು, ಜ್ಯೂಸ್ಗಳು ಇದನ್ನೆಲ್ಲ ಮಾಡ್ಲಿಕ್ಕೆ ಅದನ್ನ ಸಪ್ಲೈ ಮಾಡುವಂತ ಪ್ಲಾನ್ ಇದೆ. ಹಾಗೆ ಆ ಫ್ಯಾಕ್ಟರಿಗಳು ಏನಾದ್ರೂ ಬಂದ್ರೆ ಆಗ ಅವರಿಗೆ ತುಂಬಾ ಈ ಪೇರಳೆಯ ಅವಶ್ಯಕತೆ ಬರ್ತದೆ. ಹಾಗೆ ಒಂದು ಆಲೋಚನೆ, ಭವಿಷ್ಯದಲ್ಲಿ ಇದು ನಮ್ಮನ್ನು ಕೈ ಹಿಡಿಬಹುದು ಅಂತ ಹೇಳಿ ನನ್ನದೊಂದು ಆಲೋಚನೆ. ಈಗ ಈ ಗೊಂಚಲು ಬಂದದ್ ನೋಡಿ ನಿಮಗೊಂದು ಹೊಸ ಬಂದಿದೆ. ಅಂದ್ರೆ ಒಳ್ಳೆ ಈಲ್ಡ್ ಬರ್ಬೋದು, ಸಣ್ಣದು ಪ್ರೂನ್ ಮಾಡಿದ್ರೆ ಬರ್ಬೋದು, ನೋಡ್ಬೋದು, ಪ್ರಯತ್ನ ಮಾಡ್ಬೋದು ರೈತರು. ಆದ್ರೆ ಇನ್ನೂ ಕೂಡ ಇದರ ಬಗ್ಗೆ ವಿಸ್ತೃತವಾಗಿ ಮಾರ್ಕೆಟ್ ಸ್ಟಡಿ ಆಗ್ಬೇಕು. ಮಾರ್ಕೆಟ್ ಸ್ಟಡಿ ಆದ ಮೇಲೆ ಇದರ ಬಗ್ಗೆ ನಾವು ಮುಂದುವರಿಬಹುದು ಅಂತ ಅನ್ನಿಸ್ತದೆ ನನಗೆ. ಸರ್, ಅದೆಂತ ಕುದುರೆ? ಒಂದು ಕುದುರೆ ಇದೆ, ಕುದುರೆ ಇದೆ ಅಂತೆ. ಬನ್ನಿ ಸರ್, ಈಗ ನೀವು ದನ ಗಬ್ಬ ಮಾಡಿ ವಾಪಸ್ ಎಲ್ಲರಿಗೂ ಕೊಡುದು, ಕರು ತರದು ಗಬ್ಬ ಮಾಡಿಸುದು ಕೊಡುದು. ಕುದುರೆ ವಿಷಯ ಎಂತ? ಇದು ಕುದುರೆ ಇದೊಂದು ಹೊಸ ಕತೆ. ಇದು ನಾನು ಚಿಕ್ಕಮಂಗ್ಳೂರಿಗೆ ಒಂದು ಪ್ರವಾಸಕ್ಕೆ ಹೋಗಿದ್ದೆ. ಪ್ರವಾಸಕ್ಕೆ ಹೋದಾಗ ಒಂದು ಕುರಿ ಮೇಯಿಸುವವರ ಜೊತೆ ಕುದುರೆಗಳನ್ನ ನೋಡಿದೆ. ಆಗ ನಾನು ಅಲ್ಲಿ ಆ ಕುರಿ ಮೇಯಿಸುವವರ ಜೊತೆ ಕುತ್ಕೊಂಡು ಮಾತನಾಡಿದೆ ಗದ್ದೆಯಲ್ಲಿ. ಈ ಕುದುರೆಗಳನ್ನ ನೀವು ಏನ್ ಮಾಡ್ತೀರಿ? ಅವನ ಹತ್ರ ಮಾತಾಡುವಾಗ ಅವ ಹೇಳಿದ, ನಾನು ಬಿಜಾಪುರದಿಂದ ಚಿಕ್ಕಮಂಗ್ಳೂರಿಗೆ ಬಂದಿದ್ದೇನೆ ಅಂತ. ಎಲ್ಲಿಯ ಬಿಜಾಪುರ, ಎಲ್ಲಿಯ ಚಿಕ್ಕಮಂಗ್ಳೂರು? ಆದ್ರೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಬಿಜಾಪುರದಿಂದ ನಾವು ಹೊರಡುವಾಗ ಕುರಿಯ ಮರಿಗಳು ಸಣ್ಣದಿರ್ತವೆ, ಅವುಗಳನ್ನ ಮೇಯಿಸಿಕೊಂಡು 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 ನಾವು ಹಬ್ಬದ ಅಂದಾಜಿಗಾಗುವಾಗ ಚಿಕ್ಕಮಂಗ್ಳೂರು ತಲುಪ್ತೇವೆ. ಆಗ ಅವುಗಳು ದಷ್ಟಪುಷ್ಟ ಆಗ್ತವೆ, ನಾವು ಅದನ್ನ ಸೇಲ್ ಮಾಡಿ ನಮ್ಮ ಬಿಸ್ನೆಸ್ ಅನ್ನ ಮಾಡ್ತೇವೆ ಹೇಳಿದೆ. ನಾನು ಕೇಳಿದೆ, ಈ ಕುದುರೆಗಳನ್ನ ಯಾಕೆ ಹಿಡ್ಕೊಂಡು ಬರ್ತೀರಪ್ಪ ನೀವು? ಆಗ ಅವ ಹೇಳಿದ, ಸರ್, ನಮ್ಗೆ ಕುದುರೆಗಳೇ ನಮ್ಮ ಜೀವಾಳ. ನಮ್ಗೆ ಅಲ್ಲಿಂದ ಇಲ್ಲಿಗೆ ಬರುವಾಗ ನಾವು ಒಂದು 25 ಜನ ಇರ್ತೇವೆ, ನಾವು ಅಲೆಮಾರಿ ಜನಾಂಗದವರು. ನಮ್ಮ ಪಾತ್ರೆಗಳು, ನಮ್ಮ ವಸ್ತುಗಳು, ಇವುಗಳನ್ನ ಎಲ್ಲವನ್ನು ಹೇರುವುದು ಕುದುರೆಯ ಮೇಲೆ ಅಂತ ಹೇಳಿದರು. ಆಗ ನನಗೊಂದು ಇನ್ಸ್ಪೈರ್ ಆಯ್ತು. ಇದು ಹಾಗಿದ್ರೆ ಕುದುರೆಗಳನ್ನ ನೀವು ಸಾಗಾಟಕ್ಕೆ ಬಳಸ್ತೀರಿ, ಅವುಗಳಿಗೆ ಏನು, ಅವುಗಳಿಗೆ ಆಹಾರ ಪದ್ಧತಿ ಏನು ಹಾಗೆ ಹೇಳಿದ್ರು. ಏನೂ ಇಲ್ಲ ಸರ್, ಅವುಗಳನ್ನ ಬಿಟ್ಟು ಬಿಟ್ರೆ ಅವುಗಳೇ ಮೇಯ್ದುಕೊಂಡು ಅವುಗಳೇ ಸುಖವಾಗಿರ್ತವೆ ಅಂತ ಹೇಳಿದ್ರು. ಆಗ ನನಗೆ ಆಯ್ತು, ನಾವು ನಮ್ಮ ತೋಟದಲ್ಲಿ ಅಡಿಕೆಯನ್ನ ಸಾಗಾಟ ಮಾಡ್ಲಿಕ್ಕೆ ಯಾಕೆ ಕುದುರೆಯನ್ನ ಉಪಯೋಗಿಸಬಾರ್ದು? ಇದು ಅಡಿಕೆ ಸಾಗಾಟಕ್ಕೆ ಅಂತ ಹೇಳಿ, ಅಂದ್ರೆ ಸಾಗಾಟಕ್ಕೆ ಯಾಕೆ ಉಪಯೋಗಿಸಬಾರ್ದು, ಕುದುರೆ ಉಪಯೋಗಿಸಬಾರ್ದು ಅಂತ ಆಲೋಚನೆ ಬಂತು. ಕೇಳಿದೆ ಅಲ್ಲಿ, ಕುದುರೆ ಕೊಡ್ತೀರಾ ನನಗೆ ಅಂತ. ಹಾಗೆ ಹೇಳಿದ್ರು. ಅವರಿಗೆ ಬಹಳ ಇಷ್ಟ ಆಯ್ತು ಕುರಿಕಾಯಿಯವರಿಗೆ. ಅವ್ರು ಹೇಳಿದ್ರು, ಸರ್, ನೀವು ಚೆನ್ನಾಗಿ ಮಾತಾಡಿದಿರಿ ನಮ್ಮ ಹತ್ರ ಕೂತ್ಕೊಂಡು, ನಿಮ್ಮನ್ನ ನಾನು ಮೋಸ ಮಾಡೋದಿಲ್ಲ. ನಿಮಗೆ ತುಂಬಾ ಜನ ತಪ್ಪು ಮಾಹಿತಿ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಇವುಗಳು ಕುದುರೆಗಳಲ್ಲ, ಇವುಗಳು ಹೇಸರಗತ್ತೆಗಳು ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದ್ರೆ ಆಮೇಲೆ ನನಗೆ ಗೊತ್ತಾಯ್ತು, ಹೇಸರಗತ್ತೆ ಮರಿ ಹಾಕೋದಿಲ್ಲ, ಕುದುರೆಗಳು ಮಾತ್ರ ಮರಿ ಹಾಕ್ತವೆ. ನನ್ನಲ್ಲಿ 2 ಕುದುರೆ, ನಾನು ಬರುವಾಗ 2 ಕುದುರೆಗಳನ್ನು ತಂದದ್ದು ನೋಡಿ. ಅದು ತಾಯಿ ಅಲ್ಲಿ ಮೇಯ್ತಾ ಇತ್ತು. ಆಗ್ಲೇ ಅದನ್ನ ಆರೈಕೆ ಚೆನ್ನಾಗಿರ್ಲಿಲ್ಲ. ನೀವು ಅವತ್ತು ಅದನ್ನೇ ತಂದು ಅದನ್ನು ಮತ್ತು ಇದು ಆಗ ಸಣ್ಣ ಕರು, ಸಣ್ಣ ಮರಿ, ಅದು ತಾಯಿಯಾಗಿತ್ತು. ಆ ತಾಯಿ ಕುದುರೆಯನ್ನು ಅದು ಚೆನ್ನಾಗಿರ್ಲಿಲ್ಲ. ಅದು ಆಮೇಲೆ ದೈಹಿಕವಾಗಿ ಆಗಲೂ ಕೂಡ ಅದಕ್ಕೆ ಪೋಷಣೆಗಳು ಸರಿಯಾಗಿ ಸಿಕ್ಕದೆ, ಅಂದ್ರೆ ಅವರು ಅದನ್ನ ಅಷ್ಟು ಚೆನ್ನಾಗಿ ಸಾಕೋದಿಲ್ಲ. ಆ ನಂತರ ಇದು ಸಣ್ಣದು ಕರು, ಇದು ನಮ್ಮಲ್ಲಿ ಬೆಳೀತು ಈ ಕುದುರೆ. ಇದನ್ನ ಹೆಸರೆಂತ? ಅದರದ್ದು ಗೌರಿ.
ಇದರದ್ದು ಕೇಟ್ಸ್ ಅಂತ ಹೆಸರು. ಎಂತ? ಕೇಟ್ಸ್ ಕೇಟ್ಸ್ ಅಂದ್ರೆ ಕೇಟ್ಸ್ ಅಂತ ಅಂದ್ರೆ ಅದು ಆ ಸಂದರ್ಭದಲ್ಲಿ ಯಾವುದೋ ಒಂದು ಆರ್ಟಿಕಲ್ ನಾನು ಓದುವಾಗ ಯಾವುದೋ ಒಂದು ಫಾರಿನ್ ಮಿನಿಸ್ಟರ್ ಅವರ ಒಂದು ಏನು ನಾಯಿಯ ಮರಿಗೆ ಇಂಡಿಯಾನಾ ಅಂತ ಹೆಸರಿಟ್ಟಿದ್ರು. ಆಗ ನನಗೆ ಅನಿಸಿತು ನಾನು ಫಾರಿನ್ ಹೆಸರನ್ನು ನನ್ನ ಕುದುರೆಗಿಡುವ ಅಂತ. ಹಾಗೆ ನಾನೊಂದು ಕೇಟ್ಸ್ ಅಂತ ಅದಕ್ಕೆ ಪ್ರೀತಿಯಲ್ಲಿ ಹೆಸರಿಟ್ಟದ್ದು. ಆದ್ರೆ ನಾನು ಕೇಟ್ಸ್ ಅಂತ ಕರಿತೇನೆ, ನಮ್ಮ ಎಲ್ಲ ಕೆಲಸದವರು ಅಥವಾ ನಮ್ಮ ಇವರೆಲ್ಲ ಕುಸುಮ ಅಂತ ಕರೀತಾರೆ ಅವಳನ್ನು. ಹಾಗೆ ನಾನು ಮಾತ್ರ ಅವಳನ್ನ ಕೇಟ್ಸ್ ಅಂತ. ಈಗ ಇವರಿಬ್ಬರಲ್ಲಿ ಮರಿ ಹಾಕಿದ್ಯಾ? ಯಾವ್ದ್ರಲ್ಲಿ ಇಲ್ಲ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಅದು ಗೊತ್ತಿರ್ಲಿಲ್ಲ. ನಾನು ತರುವಾಗ್ಲೇ ಇದು ತಾಯಿ ಮತ್ತು ಮರಿಯನ್ನು ತಂದಿದ್ದೆ, ಅದು ತಾಯಿ ಗಬ್ಬದಲ್ಲಿತ್ತು. ಅದು ನಮಗೆ ಗೊತ್ತಾಗ್ಲಿಲ್ಲ ಇಲ್ಲಿ ಬಂದಾಗ. ಅದಕ್ಕೆ ಅದು ಮತ್ತೆ ಗರ್ಭಪಾತ ಆಗಿ ಹೋಯ್ತು. ನಂತರ ನಾವು ಇದು 2 ಕುದುರೆಗಳು ಹೆಣ್ಣು ಕುದುರೆಗಳು. ಅಂದ್ರೆ ನಾವು ಗಂಡು ಕುದುರೆಗಳನ್ನ ತರಬಾರ್ದು. ಯಾಕೆ ಹೇಳಿದ್ರೆ ಗಂಡು ಕುದುರೆಗಳು ಮದ ಬಂದು ಎಲ್ಲೆಲ್ಲಿ ಓಡ್ತವೆ. ಇದು ಹೆಣ್ಣು ಕುದುರೆಗಳು ಹಾಗಲ್ಲ, ಅವುಗಳು ಮನೆಯಲ್ಲಿ ಸೀಮಿತವಾಗಿ ಖುಷಿಯಲ್ಲಿ ಎಂಜಾಯ್ ಮಾಡ್ತವೆ. ಅವುಗಳಿಗೆ ವಿಶೇಷ ಆಹಾರ ಪದ್ಧತಿ ಏನೂ ಇಲ್ಲ. ಏನು ದನಗಳು ತಿಂತಾವ ಅದನ್ನೆಲ್ಲ ತಿಂತವೆ ಅವುಗಳು. ಮತ್ತೆ ಒಂದು ವಿಷಯ ಎಲ್ರಿಗೂ ನೆನಪಿಗೆ, ಕುದುರೆ ಮಲಗುವುದಿಲ್ಲ. ಕುದುರೆ ಮಲಗುವುದಿಲ್ಲ. ಯುದ್ಧಕ್ಕೆ ಕುದುರೆಗಳನ್ನ ಬಳಸುವುದು ಅದಕ್ಕೆ. ಅದು ನನಗೆ ಇವುಗಳನ್ನು ನೋಡಿದ ಮೇಲೆ ಗೊತ್ತಾದದ್ದು. ಕುದುರೆಗಳು ರೆಸ್ಟ್ ತಗೊಳ್ಳುವ ಕ್ರಮ ಹೇಗೆ ಹೇಳಿ ಅಂತ ಹೇಳಿದ್ರೆ, ಒಮ್ಮೆ ಒಂದು ಕಾಲನ್ನ ಎತ್ತುವುದು, 3 ಕಾಲಲ್ಲಿ ನಿಲ್ಲುದು, ಮತ್ತೆ ಅದು ಬಾಯಸಾದ್ರೆ ಇನ್ನೊಂದು ಕಾಲಲ್ಲಿ 3 ಕಾಲಲ್ಲಿ ನಿಲ್ಲುದು, ಹಿಂದೆದ್ದ ಬಚ್ಚಿದ್ರೆ ಹಿಂದಿನ ಕಾಲನ್ನು ಎತ್ತಿ ನಿಲ್ಲುದು. ಆದ್ರೆ ರಾತ್ರಿ ಇಲ್ಲಿ ಮಲಗಿರುವುದಿಲ್ಲ. ಇಲ್ಲ, ಮಲಗುವ ಮೊದಲು ಅಭ್ಯಾಸಗಳಿಲ್ಲ ಅದಕ್ಕೆ. ಆದ್ರೆ ದನವನ್ನ ನಾನು ಯಾವಾಗ ಕುದುರೆಯೊಟ್ಟಿಗೆ ಕಟ್ಟಿದ್ನ ಸಹವಾಸ ದೋಷದಲ್ಲಿ ಅವುಗಳು ಮಲಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೌದಾ? ಅವುಗಳು ಈಗ ಕೆಳಗೆ ಮಲಗ್ತವೆ. ಮೊದಲಿಗೆ ಕುದುರೆಗಳು ಮಾತ್ರ ಇದ್ದಾಗ ಇಂಚ ಅಂತ ಇಲ್ಲದಿದ್ರೆ ಕುದುರೆ ಮಲಗುವುದಿಲ್ಲ. ಕುದುರೆಯನ್ನು ಬಿಟ್ಟ ಕೂಡಲೇ ಅವುಗಳೊಮ್ಮೆ ಹೀಗೆ ಉರುಳಾಡ್ತವೆ. ಹಾಗೆ ಕುದುರೆಯನ್ನ ಮುಖ್ಯವಾಗಿ ನಾವು ತಂದದ್ದು ಸಾಗಾಟಕ್ಕೆ ಒಳ್ಳೆಯ ಸಾಧನ. ನೀವು ಇಲ್ಲಿ ಯೂಸ್ ಮಾಡಿದ್ರೆ ಮಾಡ್ತೀವಿ ನಾವು. ಅಂದ್ರೆ ಆ ಗಾಡಿಯನ್ನ ಕಟ್ಟಿದ್ದೇವೆ, ನಾನು ಅದಕ್ಕೆ ಒಂದು ಗಾಡಿ ತಂದಿದ್ದೇನೆ. ಒಳಗೆ ರಸ್ತೆ ಇದೆ. ಆರಾಮದಲ್ಲಿ ವಸ್ತುಗಳನ್ನ ಸಾಗಾಟ ಮಾಡೋದಿದ್ರೆ ಕನಿಷ್ಠ ಪಕ್ಷ ಒಂದು ಕುದುರೆಯ ಗಾಡಿ 8 ಕ್ವಿಂಟಾಲ್ನವರೆಗೆ ಹೇಳ್ತದೆ. ಹೇಳಿ ಜೇನು ಪೆಟ್ಟಿಗೆ ಈಗ ಮೊನ್ನೆ ಒಂದು ಸೀಸನ್ ನಲ್ಲಿ ಒಂದು 25ರಿಂದ 30 ಪೆಟ್ಟಿಗೆ ಇಡ್ತೇವೆ ನಾವು. ಓಕೆ. ಆದ್ರೆ ಇದು ಕೂಡ ಒಬ್ಬ ಯುವಕನಿಗೆ ನಾನು ಪ್ರೋತ್ಸಾಹ ಕೊಡುದು. ಇದು ನಾನು ಮಾಡುವ ಕೃಷಿ ಅಲ್ಲ, ನಮ್ಮ ತೋಟದಲ್ಲಿ ಇರುವಂತ ಏನು ಪರಾಗವನ್ನ ಅದು ಹೀರ್ತವೆ, ಜೇನನ್ನ ಕಲೆಕ್ಟ್ ಮಾಡ್ತೇವೆ. ಆದ್ರೆ ಇದಕ್ಕೆ ನಂಗೆ ಅವ್ರ ಹೆಸರು ಬಿಟ್ಟೋಯ್ತು. ಆ ಯುವಕ ನನ್ನ ಹತ್ರ ಬಂದು ವಿನಂತಿ ಮಾಡಿದೆ, ಸರ್ ನನಗೆ ತೋಟ ಇಲ್ಲ, ನನಗೆ ನೀವು ಜೇನು ಪೆಟ್ಟಿಗೆಯನ್ನ ಇಡ್ಲಿಕ್ಕೆ ಅವಕಾಶ ಕಲ್ಪಿಸಿ ಕೊಟ್ರೆ ನಾನು ನಿಮ್ಮ ತೋಟದಲ್ಲಿ ಜೇನು ಸಾಕಣೆ ಮಾಡಿ ನಾನೊಂದು ಬಿಸ್ನೆಸ್ ಮಾಡ್ತೇನೆ ಅಂತ. ಹಾಗೆ ಆ ಯುವಕನಿಗೆ ನಾನು ಅವಕಾಶವನ್ನು ಕೊಟ್ಟದ್ದು. ನಾನು ನನ್ನ ಮನೆಗೆ ಅಂತ ಒಂದು 4-5 ಹವ್ಯಾಸಕ್ಕೆ ಅಂತ ಮಾಡಿದ್ದೆ. ಆ ನಂತರದ ದಿನಗಳಲ್ಲಿ ಅವರು ನನ್ನ ಜೇನು ಪೆಟ್ಟಿಗೆಯನ್ನು ನೋಡಿ ಮತ್ತೆ ಈ ಪರಿಸರವನ್ನ ನೋಡಿ ನಾವು ಪೆಟ್ಟಿಗೆ ಇಡ್ತೇವೆ ಅಂತ ಮುಂದೆ ಬಂದ್ರು. ಹಾಗೆ ಕಳೆದ ಸಾರಿ ಒಂದು 25 ಪೆಟ್ಟಿಗೆಗಳನ್ನ ಇಲ್ಲಿ ಇಟ್ರು. ಅವ್ರು ಏನು ಮಾಡೋದಿಲ್ಲ, ಅವರು ನಮಗೆ ಅದರಿಂದ ಏನು ನಷ್ಟವೂ ಇಲ್ಲ, ಯಾಕಂದ್ರೆ ನನಗೆ ಲಾಭವೇ. ಅಂದ್ರೆ ಪರಾಗಸ್ಪರ್ಶಕ್ಕೆ ನನಗೆ ಲಾಭವೇ. ಆದ್ರಿಂದ ಆ ಜೇನು ಕೃಷಿಯು ಕೂಡ ಆಗ್ತಾ ಇದೆ. ಅದರಲ್ಲಿ ನನಗೆ ಅವನು ಏನ್ ಮಾಡ್ತಾನೆ ಅಂದ್ರೆ, ಖುಷಿಯಲ್ಲಿದ್ದಾಗ ಯಾವ್ದಾದ್ರು ಒಂದು ಪೆಟ್ಟಿಗೆಯಲ್ಲಿ ಜೇನು ತೆಗೆಯುವಾಗ ನಮ್ಗೆ ಒಂದು ಬಾಟಲ್ ಜೇನು ಕೊಡ್ತಾನೆ. ಜೇನು ನಮ್ಗೆ ನನ್ನ ನಿತ್ಯದ ಉಪಯೋಗಕ್ಕೆ ನನಗೆ ಸಿಗ್ತದೆ. ಬೇರೆ ಏನನ್ನೂ ನಾನು ನಿರೀಕ್ಷಿಸುವುದಿಲ್ಲ ಅವರಿಂದ. ಬಟ್ ಹುಡುಗನಿಗೆ ಒಂದು ಉದ್ಯೋಗ ಅವಕಾಶ ಆಗ್ತದೆ ಜಾಗದಲ್ಲಿ ಇಡಿ ಅಂತ ಹೇಳಿ ಪ್ರೋತ್ಸಾಹ. ಹಾಗೆ ಅಡಿಕೆ ಎಷ್ಟುಂಟು? ಹೇಗೆ ಅಡಿಕೆ ನನ್ನಲ್ಲಿ ಸುಮಾರು 2-2.5 ಅಡಿಕೆ ಗಿಡಗಳಿದೆ. ನಾವಿದು ಟ್ರೆಡಿಷನಲ್ ಸ್ಟೈಲ್ ನಲ್ಲಿ ಬೆಳೆಯುವಂತಹ ಅಡಿಕೆ ಗಿಡ. ಅಂದ್ರೆ ನಾನು ಬುಡ ಬಿಡಿಸುವುದಿಲ್ಲ ಅಡಿಕೆಗೆ. ಇಲ್ಲ ಇಲ್ಲ ಇಲ್ಲ, ಬುಡ ಬಿಡಿಸುವ ಕ್ರಮವೇ ಇಲ್ಲ ನಮ್ಮಲ್ಲಿ ಅಡಿಕೆ ಗಿಡದ್ದು. ಮತ್ತೆ ನೀವು ಬುಡ ನೋಡ್ಬೋದು, ಇದು ಸೋಗೆ. ನಾವು ಕೃಷಿಕರು ತುಂಬಾ ಜನ ನಾವೇನ್ ಮಾಡ್ತೇವೆ ಹೇಳಿದ್ರೆ, ಇಲ್ಲಿ ಸೋಗೆ ಬೀಳ್ತದೆ, ಅದನ್ನ ತಕೊಂಡು ಹೋಗಿ ಹಟ್ಟಿಯ ಹತ್ತಿರ ತಕೊಂಡು ಹೋಗಿ ಕೊಚ್ಚಿ ಅದಕ್ಕೆ ನಾವು ಸ್ಲರಿಯನ್ನ ಬಿಟ್ಟು ಗೊಬ್ಬರ ಮಾಡ್ತೇವೆ. ಗೊಬ್ಬರ ಮಾಡಿ ಅಲ್ಲಿಂದ ಪುನಃ ಇಲ್ಲಿಗೆ ತರ್ತೇವೆ. ಲೆಕ್ಕ ಹಾಕೊಳ್ಳಿ, ಒಮ್ಮೆ ಇಲ್ಲಿದ್ದ ಸೋಗೆಯನ್ನ ಇಲ್ಲಿಂದ ಅಲ್ಲಿಗೆ ಕೊಂಡು ಹೋಗುದು, ನಂತರ ಅದೇ ಸೋಗೆಯನ್ನ ಅಲ್ಲಿಂದ ಇಲ್ಲಿಗೆ ತರುದು. ಸಾಗಾಟ ಎಷ್ಟು, ಆಳುಗಳು ಎಷ್ಟು ಬೇಕು ಅಂದ್ರೆ, ಸ್ವಾಭಾವಿಕವಾಗಿ
ನನ್ನ ದೃಷ್ಟಿಯಲ್ಲಿ ಅಡಿಕೆ ಮರದ ಎಲೆಗಳನ್ನ ನಾವು ಅದೇ ಅಡಿಕೆ ಮರದ ಬುಡಕ್ಕೆ ಕೊಚ್ಚಿ ಹಾಕಿದ್ರೆ ಅದು ಕೇವಲ 3 ತಿಂಗಳ ಒಳಗೆ ಗೊಬ್ಬರ ಆಗ್ತದೆ. ಆ ಗಿಡಕ್ಕೆ ಬೇಕಾದಂತಹ ಇದಕ್ಕೆ ಸ್ಲರಿಯನ್ನ ಇಲ್ಲೇ ತಂದು ಹಾಕುದು? ಇಲ್ಲೇ ತಂದು ಹಾಕಿದ್ರೆ ನೀವು ಏನು ಸ್ಲರಿ ಉಂಟು ಅಥವಾ ಸಗಣಿ ಏನುಂಟು ನೇರವಾಗಿ ತಂದು ಇದಕ್ಕೆ ಹಾಕಿದ್ರೆ ಆಯ್ತು. ಈಗ ಮುಂದಿನ ಪ್ರಯೋಗಗಳು ಆಲೋಚನೆಗಳನ್ನ ನಾನು ಮಾಡ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ಈಗ ನನ್ನಲ್ಲಿ ದನಗಳು ತುಂಬಾ ಇಲ್ಲ, ತುಂಬಾ ದನಗಳಿದ್ದವರು ಸ್ಲರಿ ಪಂಪ್ ಅನ್ನ ಮಾಡಿದ್ರೆ ಇದಕ್ಕೆ ಹಿಡಿದು ಬಿಟ್ರೆ ಆಯ್ತು. ಅಂದ್ರೆ ನಾವು ರೈತರಾಗಿ ನಾವು ಒಂದು ಆಲೋಚನೆ ಮಾಡಬೇಕು, ನಮ್ಮಲ್ಲಿಯೂ ನಾವು ಸ್ವಲ್ಪ ಪರಿವರ್ತನೆಗಳನ್ನ ತರಬೇಕು, ಮಾಡಿಕೊಳ್ಬೇಕು. ಏನಾದ್ರೂ ಇನ್ನೋವೇಷನ್ ಅನ್ನ ನಾವು ಆಲೋಚನೆ ಮಾಡ್ತಾ ಇರಬೇಕು. ಅಂದ್ರೆ ಟ್ರೆಡಿಷನಲ್ ವೇ ಹೇಗೆ ಅಂತ ಹೇಳಿದ್ರೆ ಬುಡ ಬಿಡಿಸೋದು ನಾವು ಮಾಡ್ತಾ ಇರ್ಲಿಲ್ಲ ಅಂತಿಲ್ಲ, ಬಿಡಿಸ್ತಿದ್ದೆವು. ಅಂದ್ರೆ ತುಂಬಾ ಜನ ಹೇಳ್ತಾರೆ ನೋಡಿ ಹೀಗೆ ಬೇರೆ ಮೇಲೆ ಬರ್ತದೆ ಅಂತ, ಹೀಗೆ ಮೇಲೆ ಬಂದಿದೆ. ಎಲ್ರು ಹೇಳ್ತಾರೆ ಈ ಮೇಲೆ ಬಂದ್ರೆ ಹಾಳು ಅಂತ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಹೊಸ ಬೇರುಗಳು ನೋಡಿ, ಇದೀಗ ಹೊಸ ಬೇರು, ಈ ಹೊಸ ಬೇರುಗಳಿಗೆ ನಾವು ಆಹಾರವನ್ನ ಈಗಲೇ ಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ನಮ್ಮ ತಲೆಯಲ್ಲಿ ಹೇಗುಂಟು ಹೇಳಿದ್ರೆ ಇಲ್ಲಿಯವರೆಗೆ ಕವರ್ ಆಗ್ಬೇಕು ಅಂತ, ಅದು ರಾಂಗ್. ಅಂಥದ್ದು ಅಗತ್ಯ ಇಲ್ಲ. ಇದು ತಾಯಿ ಬೇರು ಇಲ್ಲದ ಗಿಡ, ಇದಕ್ಕೆ ತಾಯಿ ಬೇರು ಅಂತ ಇಲ್ಲ ಅಡಿಕೆಗೆ. ಅಂದ್ರೆ ನಾವು ಅಡಿಕೆ ಕೃಷಿಯಲ್ಲಿಯೂ ಅಲ್ಲ ಈಗ ಸರಿ ನೀವು ಹೇಳಿದ್ರಿ ಹೊಸ ಬೇರು ಬಂದಿದೆ, ಅದು ಮಣ್ಣಿನ ಅಡಿಯಲ್ಲಿ ಇಲ್ಲ ಅಲ್ಲ ಅಂತ. ಅಲ್ಲ, ಅದು ಈಗ ಹೋಗ್ತದೆ. ಈಗ ನೋಡಿ ಇಲ್ಲಿ ಬೆಳೀತಾ ಉಂಟು, ನೋಡಿ ಇಲ್ಲಿ ಇಳಿದದ್ದು ನೋಡಿ. ಅಲ್ಲ ನನಗೆ ಇದನ್ನು ನೋಡಿದಾಗ ಏನ್ ಅನ್ಸ್ತದೆ ಅಂತ, ಹೇಗೆ ನೀವು ಬೇರೆಯವರ ರೀತಿ ಪ್ರಶ್ನೆ, ಇದು ವೀಕ್ ಆಗ್ತದಾ? ಇಲ್ಲ, ನಾನು ಒಂದು ನೋಡಿದ್ದು, ನನ್ನ ಈ ಭೂಮಿಯಲ್ಲಿ ನಾನು ಕಳೆದುಕೊಂಡದ್ದೇನು ಅಂತ ಹೇಳಿದ್ರೆ ಭೂಮಿಯಿಂದ 2 ಫೀಟ್ ಅಡಿಗೆ ನಾವು ಜಾಸ್ತಿ ಗುಂಡಿ ತೆಗೆದ್ರೆ ನನ್ನ ಈ ಭೂಮಿಯಲ್ಲಿ ಹೊಯ್ಗೆ ಮಿಶ್ರಿತ ಮಣ್ಣೆ ಇರುವುದು. ಫರ್ಟೈಲ್ ಸಾಯಿಲ್ ಭೂಮಿಯ ಅಡಿಯಲ್ಲಿ ಇಲ್ಲ. ನೀವು ಅಲ್ಟಿಮೇಟ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಾವು ಏನ್ ಮಾಡ್ತಾ ಇದ್ದೇವೆ ಹೇಳಿದ್ರೆ ಫರ್ಟೈಲ್ ಇಲ್ಲದಂತಹ ಪೋರ್ಷನ್ ನಲ್ಲಿ ಅಡಿಕೆ ಗಿಡವನ್ನ ಪ್ಲಾಂಟ್ ಮಾಡ್ತೇವೆ. ನಂತರ ಫರ್ಟಿಲಿಟಿ ಸಾಯಿಲ್ ಅನ್ನ ಅದಕ್ಕೆ ಮೇಲೆಗೆ ಕೊಡ್ತೇವೆ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಫರ್ಟಿಲಿಟಿ ಸಾಯಿಲ್ ಇರುವಂತದ್ದು ಸರ್ಫೇಸ್ ಅಲ್ಲಿ. ನಾವು ತುಂಬಾ ಡೀಪ್ ಆಗಿ ಪ್ಲಾಂಟ್ ಮಾಡಿದ್ರೆ ಪ್ಲಾಂಟಿನ ಗ್ರೋತ್ ನಲ್ಲಿ ಅಂದ್ರೆ ಹೊಯ್ಗೆ ಮಿಶ್ರಿತ ಮಣ್ಣಿದ್ರೆ ಬೇರು ಹುಳದ ಬಾಧೆ ಬಾಧಿಸ್ತದೆ, ಗಿಡಗಳು ಸಾಯ್ತವೆ. ಕಾಣ್ತದೆ ನೋಡ್ಲಿಕ್ಕೆ ನಿಮಗೆ ಇನಿಷಿಯಲಿ 1-2 ತಿಂಗಳು ಚೆನ್ನಾಗಿ ಕಾಣಿಸ್ತದೆ, ನಂತರ ಆ ಗಿಡಗಳು ಏನಾಗ್ತದೆ ಹೇಳಿದ್ರೆ ಮುರಿದು ಬೀಳ್ತದೆ. ಮತ್ತೆ ನಾವು ಇಲ್ಲಿಯೂ ಹಾಗೆ, ನನ್ನ ಒಂದು ಅಭಿಪ್ರಾಯದಲ್ಲಿ ನಾನು ಇಲ್ಲಿಯೂ ಕೂಡ ಹಾಗೆ ಬುಡ ಬಿಡಿಸುವುದಿಲ್ಲ. ಯಾವುದೇ ಮೆನ್ಯೂರಿಂಗ್ ಅನ್ನ ಮೇಲೆ ಕೊಡ್ತೇವೆ. ಮತ್ತೆ ಜೋರು ಮಳೆ ಇದ್ರೆ ನಾವು ಮೆನ್ಯೂರಿಂಗ್ ಕೊಡುವ ಕ್ರಮ ಹೇಗೆ ಹೇಳಿದ್ರೆ, ಒಂದು ಕೋಲ್ನಲ್ಲಿ 4 ಕಡೆ ತೂತು ಮಾಡ್ತೇವೆ, ಅದಕ್ಕೆ ನಾವು ಫರ್ಟಿಲೈಸರ್ನ ಅಥವಾ ಏನಾದ್ರೂ ಹಾಕೋದಿದ್ರೆ ಅದರ ಒಳಗೆ ಹಾಕಿ ಮುಚ್ಚಿಬಿಡ್ತೇವೆ. ಬುಡ ಬಿಡಿಸುವಂತಹ ಕೆಲಸವನ್ನ ನಾವು ಕಮ್ಮಿ ಮಾಡಿಕೊಂಡು ಬಂದ್ರೆ ಒಳ್ಳೇದು ಯಾವುದು ಅಂತ ಹೇಳಿದ್ರೆ, ರಿಯಲ್ ಗುಡ್ ಏನು ಅಂತ ಹೇಳಿದ್ರೆ, ನಮ್ಗೆ ಸಾಧ್ಯ ಉಂಟು ಅಂತ ಆದ್ರೆ ಫ್ರೆಶ್ ಮಣ್ಣನ್ನ ಈ ಗಿಡದ ಮೇಲೆ ಹಾಕಿದ್ರೆ ಒಳ್ಳೇದು. ಅಂದ್ರೆ ಮೇಲ್ನ ಸರ್ಫೇಸ್ ಸಾಯಿಲ್ ಅನ್ನ ನಾವು ಫರ್ಟೈಲ್ ಮತ್ತೆ ಇನ್ನೊಂದು ಬಹಳ ಮುಖ್ಯ, ಜೋರು ಮಳೆ ಬರುವಾಗ ತುಂಬಾ ಹುಲ್ಲನ್ನ ತೆಗಿಬೇಡಿ, ಕ್ಲೀನ್ ಮಾಡಬೇಡಿ. ಈಗ ನೋಡಿ ಮಳೆ ಹೋಯ್ತು, ನಾವೀಗ ಕ್ಲೀನ್ ಮಾಡಿದ್ದೇವೆ, ಅಂದ್ರೆ ಅಡಿಕೆ ಹಾಕ್ಲಿಕ್ಕೆ ಈಗ ನಮ್ಗೆ ಕಾಣಬೇಕು, ಕ್ಲೀನ್ ಮಾಡಿದ್ದೇವೆ. ಈಗ ಇಲ್ಲದಿದ್ರೆ ಜೋರು ಮಳೆ ಬರುವಾಗ ತೋಟದ ಒಳಗೆ ಹುಲ್ಲನ್ನ ತೆಗೆದ್ರೆ ಮೇಲಿನ ಸರ್ಫೇಸ್ ನಲ್ಲಿದ್ದಂತಹ ಏನು ಫರ್ಟಿಲಿಟಿ ಉಂಟು ಅದು ಕೊಚ್ಚಿ ಹೋಗ್ತದೆ ಮಳೆಯ ಬಿರುಸಿಗೆ, ನಮ್ಮ ಬಿರುಸಿಗೆ. ಈ ಹುಲ್ಲು ಅದರಲ್ಲಿ ಮೇಲೆಗೆ ಇದ್ರೆ ಹುಲ್ಲು ಆ ಫರ್ಟಿಲಿಟಿಯನ್ನ ಓಡ್ಲಿಕ್ಕೆ ಬಿಡುವುದಿಲ್ಲ, ಹಿಡ್ಕೊಳ್ತದೆ. ಆದ್ರಿಂದ ನಾವು ಹುಲ್ಲು ತೆಗೆಯುವಾಗಲೂ ಕೂಡ ಸೀಸನ್ಗಳನ್ನ ಆಲೋಚನೆ ಮಾಡಬೇಕು. ಮತ್ತೆ ಸ್ವಾಭಾವಿಕವಾಗಿ ನಡುವಾಗ ನಾನು ಆಗಲೇ ಹೇಳಿದೆ, ಅಡಿಕೆ ಗಿಡಕ್ಕೆ ನೀರು ನಿಲ್ಲದ ಹಾಗೆ ಪ್ಲಾಂಟೇಶನ್ ಯಾವ ಸೈಡಿಗೆ ಸ್ಲೋಪ್ ಉಂಟು ಅದನ್ನು ನೋಡಿಕೊಂಡು ಪ್ಲಾಂಟೇಶನ್ ಮಾಡಬೇಕು. ಓಕೆ ಸರ್, ಈಗ ಅಡಿಕೆಗೆ ರೇಟ್ ಉಂಟು? ಹೌದೌದು, ಅಡಿಕೆ 2,000ಕ್ಕೆ ಹೆಚ್ಚು ಗಿಡ ಉಂಟು ನಿಮ್ಮ ಹತ್ರ. ಹೌದು. ಅಡಿಕೆ ರೇಟ್ನ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಅಡಿಕೆಗೆ ಈಗ ಕ್ವೈಟ್ ಗುಡ್ ರೇಟ್. ನಾವು ಅಡಿಕೆಯನ್ನ ಬೆಳೆಸುವ ಸಂದರ್ಭದಲ್ಲಿ ಇನಿಷಿಯಲಿ ನಾವು ಇಲ್ಲಿ ಬೆಳೆಸುವಾಗ, ನಾನು ಪ್ರಥಮವಾಗಿ ಅಡಿಕೆಯನ್ನು ಬೆಳೆಸುವಾಗ 18 ರೂಪಾಯಿ ಕಿಲೋಕ್ಕೆ ಕೊಟ್ಟಿದ್ದೇವೆ, 18 ರೂಪಾಯಿ. ಆದ್ರೆ ಈಗ ಲೇಬರ್ ಕೂಡ ಅದೇ ರೀತಿಯಲ್ಲಿ ಕೂಡ ಏರಿದೆ. ಆದ್ರಿಂದ ಕೃಷಿಕನಿಗೆ ಈಗಿನ ಪರಿಸ್ಥಿತಿಯಲ್ಲಿ ಅಡಿಕೆಯಲ್ಲಿ ಒಂದು ಅವನಿಗೆ ಉತ್ತಮವಾದಂತಹ ಜೀವನವನ್ನು ನಡೆಸಲಿಕ್ಕೆ ವ್ಯವಸ್ಥೆ ಇದೆ. ಆದರೆ ನಾವು ತಿಳ್ಕೊಳ್ಬೇಕು,
ನಾವು 18 ರೂಪಾಯಿ ಅಡಿಕೆಗೆ ಹೊಂದಿದ್ದಾಗ ನಾವು ಆಗ್ಲೂ ಕೂಡ ಅಡಿಕೆ ಲಾಭದಾಯಕವಂತ ಹೇಳಿಯೇ ಬೆಳೆಸಿದ್ದೇವೆ. ಈಗ ಅಫ್ಕೋರ್ಸ್ ತುಂಬಾ ಜನ ಹೇಳ್ತಾರೆ ಇನ್ನೂ ಕೂಡ ಮೇಲೆ ಹೋಗ್ಬೇಕು, ಇನ್ನೂ ಕೂಡ ಹೋಗ್ಬೇಕು. ಹೋದ್ರೆ ಒಳ್ಳೇದೇ. ಅಡಿಕೆ ಕೃಷಿಕನ ಜೀವನ ಎಲ್ಲರದ್ದು ನಮ್ಗೆ ಸುಭಿಕ್ಷ ಆಗಬೇಕು ಹೇಳುವಂಥದ್ದೇ ನನ್ನ ಆಶಯ. ಎಲ್ಲರೂ ನಾವು ಕೃಷಿಯಲ್ಲೇ ಇರಬೇಕು, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈಗಿನ ಕಾಲಕ್ಕೆ ಹೋಲಿಸಿದ್ರೆ ಅಡಿಕೆಗೆ ತಕ್ಕ ಮಟ್ಟಿಗೆ ಒಬ್ಬ ಕೃಷಿಕನಿಗೆ ಚೆನ್ನಾಗಿ ಲೈಫನ್ನು ಲೀಡ್ ಮಾಡಲಿಕ್ಕೆ ಒಳ್ಳೆಯ ರೇಟ್ ನನ್ನ ಅಭಿಪ್ರಾಯದಲ್ಲಿ. ಇನ್ನು ರೇಟ್ ಹೋಗಬಾರ್ದು ಅಂತ ನಾನು ಹೇಳುವುದಲ್ಲ, ಹೋದ್ರೆ ಎಲ್ಲ ರೈತರಿಗೂ ಖುಷಿ. ಯಾಕೆ ಹೇಳಿದ್ರೆ ನನ್ನ ಆಶಯ ಏನು ಅಂತ ಹೇಳಿದ್ರೆ, ರೈತ ತುಂಬಾ ಕಷ್ಟಪಡ್ತಾನೆ. ಕೃಷಿಕ ಇಷ್ಟು ದೊಡ್ಡ ಅಡಿಕೆ ಗಿಡವನ್ನ ಬೆಳೆಸಲಿಕ್ಕೆ ತುಂಬಾ ಆಶಯವನ್ನ ಮಾಡ್ತಾನೆ. ಅವನು ಕಷ್ಟಪಡ್ತಾನೆ, ಪ್ರೀತಿ ಕೊಡ್ತಾನೆ, ಅವನ ಬೆವರು ಕೊಡ್ತಾನೆ, ಸಮಯ ಕೊಡ್ತಾನೆ. ಆದ್ರಿಂದ ರೈತನಿಗೆ ಎಷ್ಟು ಲಾಭ ಆಗ್ತದೋ ಅಷ್ಟು ನಮ್ಮ ದೇಶಕ್ಕೆ ಹಿತ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನೂ ಇದಕ್ಕೆ ರೇಟ್ ಒಳ್ಳೇದು ಹೋದ್ರೆ ನಮಗೆ ಒಳ್ಳೇದೇ. ಆದರೆ ಕೃಷಿಕನಾದವರು ನಾವು ಮಿಶ್ರ ಕೃಷಿಯನ್ನ ಮಾಡುವತ್ತ ಗಮನ ಹರಿಸಲೇಬೇಕು. ಯಾಕೆಂತ ಹೇಳಿದ್ರೆ ಎಲ್ಲರೂ ನಾವು ಅಡಿಕೆಯನ್ನೇ ನೆಚ್ಚಿಕೊಂಡು ಹೋದ್ರೆ, ಇನ್ನೂ ಅಡಿಕೆಯನ್ನೇ ಮಾಡಿದ್ರೆ ರಬ್ಬರ್ ಕೃಷಿಗಾದಂತಹ ಒಂದು ಏನು ಕಷ್ಟ, ಈಗ ರಬ್ಬರ್ ಕೃಷಿಕರು ಏನು ಕಡಿತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಆ ಕಷ್ಟ ಬರಬಾರದು. ನಾವು ಅಡಿಕೆಯವರು ಸ್ವಲ್ಪ ಅಡಿಕೆ ಇರಬೇಕು ನಮ್ಮ ಹತ್ರ, ಸ್ವಲ್ಪ ಗದ್ದೆ ಇರಬೇಕು, ಸ್ವಲ್ಪ ಬಾಳೆ ಇರಬೇಕು, ಸ್ವಲ್ಪ ಕೃಷಿ ಇರಬೇಕು, ಸ್ವಲ್ಪ ಫ್ರೂಟ್ಸ್ ಇರಬೇಕು. ಮಿಶ್ರ ಕೃಷಿ ಮಾಡಿದ್ರೆ ಅದು ಲಾಭದಾಯಕ ಅಂತ ನಾನು ಹೇಳುದು. ಲಾಭದಾಯಕ ಅಂದ್ರೆ ಯಾವ ಲಾಭ ಅಂತ ಹೇಳಿದ್ರೆ, ನನ್ನ ದೃಷ್ಟಿಯಲ್ಲಿ ಆರ್ಥಿಕವಾದಂತಹ ಲಾಭ ಒಂದು, ಎರಡನೇದ್ದು ಅತ್ಯಂತ ಸಂತೋಷದ ಲಾಭ ಏನು ಅಂತ ಹೇಳಿದ್ರೆ ಮನಸ್ಸಿಗೆ ಸಿಗುವಂತ ಹಿತ. ನಾವೊಂದು ಗಿಡವನ್ನ ಬೆಳೆಸಿದ್ದೇವೆ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಇಲ್ಲಿರುವಂತಹ ಪ್ರತಿಯೊಂದು ಅಡಿಕೆ ಮರಗಳು ಕೂಡ ನನ್ನ ಮಕ್ಕಳೇ. ನನ್ನ ಮಗುವಿಗೆ ಏನು ಪ್ರೀತಿಯನ್ನ ನಾನು ಕೊಡ್ತೇನ, ಆ ಪ್ರೀತಿಯನ್ನ ಈ ಮರಗಳಿಗೆ, ದನಕ್ಕೆ, ಕುದುರೆಗೆ ನಾವೆಲ್ಲ ದಾರೆ ಎರಿತೇವೆ. ಅದು ಕೃಷಿಕನಿಗೆ ಸಿಗುವ ದೊಡ್ಡ ತೃಪ್ತಿ. ಎಂಡ್ ಆಫ್ ದ ಡೇ ಯಾವ ಕೆಲಸವನ್ನು ನೀವು ಮಾಡಿ ಹೇಳುವ ಸಂದರ್ಭದಲ್ಲಿ ನಿಮಗೆ ತೃಪ್ತಿ ಉಂಟಾ, ಅದು ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಜಾಬ್. ಹಾಗಾಗಿ ನಾನು ಕೃಷಿಕನಾಗಿ ಲಾಭದಾಯಕವೋ ಇಲ್ಲವೋ ಅದು ನನಗಿಲ್ಲ, ನನಗೆ ಈ ಕೃಷಿ ತೃಪ್ತಿದಾಯಕ ಅಂತ ಹೇಳಲಿಕ್ಕೆ ಇಚ್ಛೆ ಪಡುತ್ತೆ. ಇದು ಬಾಳೆ ಕೃಷಿ. ಇದರಲ್ಲಿ ನಮ್ಮಲ್ಲಿ ಕದಳಿ ಇದೆ, ಮತ್ತೆ ಸಕ್ಕರೆ ಕೇಳಿ ಅಂತ ಒಂದು ವೆರೈಟಿ ಇದೆ, ಮತ್ತೆ ಸ್ವಲ್ಪ ಈಗ ಸೀಸನಲ್ ಅಲ್ಲಿ ನಾವು ನೇಂದ್ರ ಕೃಷಿಯನ್ನ ನಮ್ಮ ಖರ್ಚಿಗೆ ಅಂತ ಮಾಡಿಕೊಳ್ತೇವೆ. ಈ ಬಾಳೆಯನ್ನು ಕೂಡ ನಾವು ಕಮರ್ಷಿಯಲ್ಗೆ ಬೆಳೆಯುವುದಲ್ಲ, ನೆಟ್ಟು ಬಿಡುದು. ನೋಡಿ ಹೀಗೆ ಹಾಕಿ ಬಿಟ್ಟಿದ್ದೇನೆ ನಾನು. ಯಾಕೆಂದ್ರೆ ಬಾಳೆ ಆಗ್ತದೆ, ಕಾಯಿ ಆಗ್ತದೆ. ನಮಗೆ ನಾವು ಮನೆಯಲ್ಲಿರುವವರು 1, 2, 3 ಜನ. ಈ 1, 2 ಅಥವಾ ಬಾಳೆ ಗೊನೆಗಳಾದ್ರೆ ಅದನ್ನ ತಕೊಂಡೋಗಿ ಅಂಗಡಿಗೆ ಹೋಗಿ ಕೊಟ್ಟ ಕೂಡಲೇ ಅದಕ್ಕೆ ನಮಗೆ ನಾವು ಪಟ್ಟ ಶ್ರಮದ ಬೆಲೆ ನಮಗೆ ಸಿಗುವುದಿಲ್ಲ. ಹಾಗಾಗಿ ನಾವು ಇದನ್ನ ಮೇನ್ ಬೆಳೆಸುವುದೇನೆಂದ್ರೆ ಕಾರ್ಯಕ್ರಮಗಳಿಗೆ, ಎಲೆಗೆ ಎಲ್ಲ ಬೇಕಾಗ್ತದೆ ನಮ್ಗೆ, ಅದಕ್ಕೆ ಇರ್ತದೆ. ಅದರ ಜೊತೆಯಲ್ಲಿ ಸ್ವಲ್ಪ ನಾನು ಆಗ ಹೇಳಿದೆ, ಮಂಗಗಳು ಬರ್ತಾರೆ. ಈಗ ಒಂದು ಗೊನೆ ರೆಡಿ ಆಗಿದೆ, ಅದು ಬೆಳೆದು ಒಂದು 4 ಕಾಯಿ ನಮಗೆ ಎಲ್ಲಿಯಾರು ಸಿಕ್ಕಿದ್ರೆ ಅದು ನಿಮ್ಗೆ, ಇಲ್ಲದೆ ನಮ್ಗೆ ಬೇಸರ ಇಲ್ಲ. ಮಂಗಗಳು ಯಥೇಚ್ಛವಾಗಿ ಬಾಳೆಹಣ್ಣನ್ನು ತಿಂತವೆ. ಅದರನ್ನು ತಿಂದ್ರೆ ನಮಗೆ ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ತೆಂಗಿನಕಾಯಿ ಉಳಿತದೆ. ಹಾಗಾಗಿ ಇಂಥ ಕೃಷಿಗಳೆಲ್ಲ ನನಗಲ್ಲ ನಿನಗೆ. ಇದು ನನ್ನಲ್ಲಿ ಕ್ರಮ. ಯಾಕಂತಂದ್ರೆ ಬಾಳೆಯನ್ನೇ ಕಮರ್ಷಿಯಲ್ ಆಗಿ ಮಾಡುವವರಿಗೆ ಇದಾಗ್ಲಿಕ್ಕಿಲ್ಲ. ನಾನು ಇದನ್ನ ಬಾಳೆಯನ್ನ ಕಮರ್ಷಿಯಲ್ ಆಗಿ ಬೆಳೆದದ್ದು ಅಲ್ಲ, ನನ್ನ ಕಮರ್ಷಿಯಲ್ ಹವ್ಯಾಸ ಇದಲ್ಲ. ಯಾಕಂತ ಹೇಳಿದ್ರೆ ಇದು ಪ್ಯೂರ್ಲಿ ಒಂದು ಬಾಳೆ ಗಿಡಗಳು ಬೇಕು. ಹಣ್ಣು ಯಾವಾಗಾದ್ರೂ ನಮ್ಗೆ ಕೆಲವು ಸರ್ತಿ 1, 2 ಗೊನೆಗಳು ತುಂಬಾ ಆದಾಗ ಸಿಗ್ತದೆ, ಇಲ್ಲದಿದ್ರೆ ವಾನರ ಸೇನೆಗೆ ಕೊಟ್ಬಿಡು. ಸರ್, ಈಗ ಸಮಗ್ರ ಕೃಷಿಕ ಅನ್ನುವಂತ ಪ್ರಶಸ್ತಿಯು ಕೂಡ ಅದು ಹೇಗೆ? ಅದೊಂದು ವಿಚಿತ್ರವೇ. ಯಾಕಂತ ಹೇಳಿದ್ರೆ ನನಗೆ ಅಂತಹ ಪ್ರಶಸ್ತಿಯೇ ಒಂದು ಉಂಟು ಅಂತ ನನಗೆ ಗೊತ್ತಿರಲಿಲ್ಲ. ನನ್ನದು ರಸ್ತೆಯ ಬದಿಯಲ್ಲೇ ಆದದ್ರಿಂದ ಕೃಷಿ ಅಧಿಕಾರಿಗಳು ಈ ವಾಹನದಲ್ಲಿ ಬೇರೆ ಬೇರೆ ಫಾರ್ಮ್ಗಳಿಗೆ ಅಥವಾ ಆಚೆಗಡೆಯಿಂದ ಅವರ ಫಾರ್ಮ್ ಇದೆ, ಅದಕ್ಕೆ ಅವರು ಹೋಗ್ತಾ ಇರ್ತಾರೆ. ಒಂದ್ ದಿವಸ ಅವರು ಹೋಗುವಾಗ ಈ ಕೃಷಿಯನ್ನ ನೋಡಿದ್ರು. ಅವರು ನೋಡಿ ನೇರವಾಗಿ ನನ್ನ ಕೃಷಿಯ ತೋಟಕ್ಕೆ ಬಂದು ಎಲ್ಲ ಇನ್ಸ್ಪೆಕ್ಷನ್ ಅನ್ನ ಮಾಡಿ, ಅಂದ್ರೆ ಆ ಕೃಷಿಯ ವೆರೈಟಿಯಲ್ಲಿ ಪ್ರಶಸ್ತಿಯಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬ ಕೃಷಿಕನಲ್ಲಿ ಗದ್ದೆಯೂ ಇರಬೇಕು, ಅಡಿಕೆಯೂ ಇರಬೇಕು, ಮತ್ತೆ ಹಣ್ಣು ಕೃಷಿಗಳು ಇರಬೇಕು, ಬಾಳೆಯೂ ಇರಬೇಕು, ನಂತರ ಜೇನು ಇರಬೇಕು, ಎಲ್ಲ ಇದ್ರೆ ಸಮಗ್ರ ಕೃಷಿ ಅಂತ ಹೇಳುವುದನ್ನ ನಾವು ಪರಿಗಣಿಸ್ತೇವೆ ಅಂತ ಹೇಳುವ ಕಲ್ಪನೆ ಇತ್ತು. ಅವರೇ ನೋಡಿ ನನಗೆ ನಂತರ ಇನ್ಸ್ಪೆಕ್ಷನ್ ಅನ್ನ ನನ್ನ ಅಬ್ಸೆನ್ಸ್ ಅಲ್ಲಿ ಮಾಡಿ ನೋಡಿ ನನಗೆ ಕರೆಯನ್ನ ಮಾಡಿದ್ರು. ಸರ್, ನಿಮ್ಮ ತೋಟಕ್ಕೆ ಹೋಗಿದ್ದೇವೆ, ನಮ್ಗೆ ಖುಷಿ ಆಗಿದೆ, ನಿಮ್ಮ ಕೃಷಿಯಲ್ಲಿ ಒಳ್ಳೆ ಪ್ರಯತ್ನ ಇದೆ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನ ನನಗೆ ಕೊಟ್ಟಿದ್ದಾರೆ.
ಆದ್ರೆ ಆ ಪ್ರಶಸ್ತಿಗಳು ಮುಖ್ಯ ಅಲ್ಲ. ಯಾಕೆಂತ ಹೇಳಿದ್ರೆ ಬಹಳ ಮುಖ್ಯ ಹೇಳಿದ್ರೆ ನಾನು ಆಗ ಹೇಳಿದ ಹಾಗೆ ನನ್ನ ಆತ್ಮತೃಪ್ತಿ. ನನಗೆ ತುಂಬಾ ತೃಪ್ತಿ ಇದೆ. ಏನು ಹೇಳಿದ್ರೆ ನಾನು ಮಾಡುವ ಕೆಲಸದಲ್ಲಿ ಪ್ರತಿನಿತ್ಯ ಈ ಭೂಮಿ ತಾಯಿಗೆ ಸ್ವಲ್ಪ ಅಂದ್ರೆ ತುಂಬಾ ಜನ ರೈತರು ತುಂಬಾ ಕಷ್ಟಪಡ್ತಾರೆ, ಅವ್ರ ಹಾಗೆ ನಾನು ಕೂಡ ಸ್ವಲ್ಪ ಕಷ್ಟವನ್ನ ಪಡ್ತೇನೆ. ನನ್ನ ಅನ್ನವನ್ನ ನಾನು ಬೆಳಿತೇನೆ, ನನ್ನ ತರಕಾರಿಯನ್ನು ನಾನು ತಿಂತೇನೆ ಹೇಳುವ ತೃಪ್ತಿ ನನಗೆ ಇದೆ. ಹಾಗೆ ಸರ್, ಈಗ ಕೃಷಿಕ ಅಂತ ಹೇಳಿ ನಿಮ್ಗೊಬ್ಬರಿಗೆ ಆಸಕ್ತಿ ಇದ್ರೆ ಆಗುದಿಲ್ಲ. ನೀವು ನಿಮ್ಮ ಖಂಡಿತ ಮಡದಿ ರಾಜಶ್ರೀ ಅವರಿಗೆ ಇದೆ ಅಂತ ಮೊದಲಿಗೆ ಹೇಳಿ. ಹೌದೌದು. ಅದ್ರ ಜೊತೆ ಮಕ್ಕಳು, ಎಸ್, ಅವರ ಬಗ್ಗೆ? ನನಗೆ ಒಬ್ಬ ಮಗ ಮಿಹಿರ್ ಅಂತ ಹೇಳಿ, ಅವನು ಕೂಡ ನನ್ನ ಜೊತೆಯೇ ಬೆಳೆದವ. ಆದ್ರಿಂದ ಸ್ವಾಭಾವಿಕವಾಗಿ ಅವನಿಗೂ ಕೂಡ ಕೃಷಿಯಲ್ಲಿ ಒಂದು ಆಸಕ್ತಿ ಇದೆ. ಈಗ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದಾನೆ, ಆದರೂ ಕೂಡ ಊರಿಗೆ ಬಂದಾಗ ನನ್ನ ಹಾಗೆ ಒಂದು ಸಣ್ಣ ಕೃಷಿಕನಾಗ್ತಾನ. ವಕೀಲರು. ಹಾಗೆ ಒಟ್ಟಿನಲ್ಲಿ ಅವನು ಕೂಡ ಕೃಷಿಯನ್ನು ಎಂಜಾಯ್ ಮಾಡ್ತಾನೆ. ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾನು ವಕೀಲ ವೃತ್ತಿಯನ್ನ ಮಾಡೋದ್ರಿಂದ ನಾನು ಹೆಚ್ಚು ಸಮಯ ಕೋರ್ಟಿಗೆ ಆಫೀಸ್ನಲ್ಲಿ ಇರ್ತೇನೆ. ಆಗ ರೆಗ್ಯುಲರ್ ಆಗಿ ಇದನ್ನ ಇನ್ಸ್ಪೆಕ್ಷನ್ ಮಾಡುವವರು ನನ್ನ ಮಿಸಸ್. ಅವಳಿಗೆ ತುಂಬಾ ಥ್ಯಾಂಕ್ಸ್. ಯಾಕೆಂತ ಹೇಳಿದ್ರೆ ನನ್ನ ಈ ಹವ್ಯಾಸವನ್ನ ಅವಳು ಕಂಟಿನ್ಯೂ ಮಾಡಿದ್ದಾಳೆ. ಇಂಥ ಒಂದು ವ್ಯವಸ್ಥೆ ನನಗೆ ಒದಗಿ ಬಂದಿದೆ. ಮತ್ತೆ ಒಂದು 2-3 ಜನ ಕೆಲಸದವರು, ಈಗ ಆಗ್ಲೇ ನಮ್ಮ ಮುಂದೆ ಬಂದಂತ ನಾಗೇಶ್ ಹೇಳುವಂತ ಅವರ ತಾಯಿ, ಅವ್ರನ್ನೆಲ್ಲ ನಾವು ಮರಿಬಾರ್ದು. ಯಾಕೆಂತ ಹೇಳಿದ್ರೆ ಅವರು ನಿರಂತರವಾಗಿ ನಮ್ಮ ಜೊತೆ ಶಕ್ತಿ. ಅವರ ಒಂದು ಪ್ರಯತ್ನದಿಂದ ಇಂತಹ ಒಂದು ತೋಟವನ್ನು ಉಳಿಸಿಕೊಳ್ಳಿಕ್ಕಾಗಿದೆ. ಅವರಿಗೆಲ್ಲರಿಗೆ ನನ್ನ ಧನ್ಯವಾದವನ್ನು ಹೇಳ್ತೇನೆ. ಯಾಕೆ ಹೇಳಿದ್ರೆ ಏನು ಮನೆಯಲ್ಲಿ ಬರುವವರನ್ನ ನಾವು ಕೆಲಸದವರು ಅಂತ ಹೇಳುವ ಬದಲು ಅವರು ನನ್ನ ಕೃಷಿಯಲ್ಲಿ, ನನ್ನ ಕೃಷಿಯ ಯಜ್ಞದಲ್ಲಿ ಅವರು ನನ್ನ ಜೊತೆ ಸೇರಿಕೊಳ್ಳುವ ಒಂದು ಪುರೋಹಿತ ವರ್ಗ ಅಂತ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕೆ ಹೇಳಿದ್ರೆ ಈ ದೊಡ್ಡ ಒಂದು ಸೇವಾ ಯಜ್ಞದಲ್ಲಿ ಅವರು ನಮ್ಮ ಬಲವನ್ನು ಹೆಚ್ಚಿಸುವವರು. ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಅವರು. ಅವರಿಗೆ ನಿಜವಾಗಿ ಆದ್ರೂ ದೊಡ್ಡ ಒಂದು ಧನ್ಯವಾದವನ್ನ ಕೊಡ್ತೇನೆ. ಅವರು ಇಲ್ಲ ಅಂತಾದ್ರೆ ಇಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನ ನಡೆಸಲಿಕ್ಕೆ ಅಸಾಧ್ಯ. ಪ್ರತಿಯೊಬ್ಬ ಕೃಷಿಕನಿಗೂ ಹೀಗೆ ಒಬ್ಬರೊಬ್ರು ಇರ್ತಾರೆ. ಅವರ ಜೊತೆ ನಮ್ಮ ಆಸಕ್ತಿ ಮತ್ತೆ ನಮ್ಮ ಸ್ವಲ್ಪ ಸಮಯವನ್ನು ನಾವು ಕೊಡಬೇಕಾಗ್ತದೆ. ಅದು ಖಂಡಿತ ನಿಜವಾಗಿ ಅದು ಆ ಮಟ್ಟಿಗೆ ನಾನು ಧನ್ಯೋಸ್ಮಿ ಅಂತ ಹೇಳ್ತೇನೆ. ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತನಾಡಿದ್ವಿ. ಇದು ಒಂದು ಸಮಗ್ರ ಕೃಷಿಕನ ಪರಿಚಯ. ಬಹಳಷ್ಟು ಜನರಿಗೆ ಧನಂಜಯ ರಾವ್ ಅಂತಂದ ಕೂಡಲೇ ವಕೀಲರು, ಹಿರಿಯ ವಕೀಲರು, ಬಹಳ ಪ್ರಭಾವಿ ವಕೀಲರು, ಬಹಳ ಹೆಚ್ಚಿನ ಕೇಸ್ ಬರುವಂತ ಬೆಳ್ತಂಗಡಿಯ ವಕೀಲರು ಅನ್ನುವಂಥ ಹೆಗ್ಗಳಿಕೆಯನ್ನೆಲ್ಲ ಅವರು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇಷ್ಟೊಂದು ಕೃಷಿ ಮಾಡಿದ್ದಾರೆ, ಈ ಕೃಷಿಯಲ್ಲಿ ಇಷ್ಟೊಂದು ಆಸಕ್ತಿ ಇದೆ. ಅದರ ಜೊತೆಗೆ ಒಂದಷ್ಟು ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾರೆ. ಪಾಮ್ ಆಯಿಲ್ ನ ಪ್ರಯೋಗಗಳನ್ನ ಮಾಡ್ತಾರೆ. ಪೇರಂಗಾಯಿಯಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಯೋಗ ಮಾಡ್ತೇನೆ ಅನ್ನುವಂತಹ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ನನಗೆ ಮತ್ತು ನಿನಗೆ ಅನ್ನುವಂತಹ ಆಲೋಚನೆಯಲ್ಲಿ ಮಂಗಗಳ ಜೊತೆಗೆಯೂ ಕೂಡ ಒಂದು ಒಡನಾಟ, ಅಂದ್ರೆ ಒಂದು ಕೃಷಿ, ಅದರ ಜೊತೆಗೆ ಒಂದಷ್ಟು ಹಣ್ಣುಗಳನ್ನ ಮಾಡಿ ಇಲ್ಲಿರ್ತಕ್ಕಂತಹ ಬಾಳೆಯನ್ನ ಮಂಗಗಳಿಗೆ ಬಿಟ್ಟುಕೊಟ್ಟು ಮಂಗಗಳ ಎಂಜಾಯ್ ಮಾಡ್ಲಿ ಅನ್ನುವಂಥ ರೀತಿಯಲ್ಲಿ, ಆದ್ರೆ ಒಂದು ವಿಭಿನ್ನವಾದಂತಹ ಚಿಂತನೆಯುಳ್ಳಂತಹ ಕೃಷಿಕರು ನಮ್ಮ ಜೊತೆಗೆ ನಿಮ್ಮ ಈ ಸಮಗ್ರ ಕೃಷಿ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನು ನೀಡಿದಿರಿ. ನಮಗೆ ಈ ಸಂದರ್ಶನಕ್ಕೆ ಮತ್ತು ನಿಮ್ಮ ತೋಟವನ್ನು ತೋರಿಸೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವರ ಪಾಮ್ ಕೃಷಿಯ ಬಗ್ಗೆಯೂ ಕೂಡ ನೀವು ನೋಡ್ತಾ ಇದ್ರಿ. ನಿಮಗೆ ಯಾವ್ದಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇವ್ರ ಹತ್ರ ಪಡ್ಕೋಬಹುದು ಪಾಮ್ ಕೃಷಿಯ ಬಗ್ಗೆ. ಜೊತೆಗೆ ಇವರು ಒಂದಷ್ಟು ಜನರ ಸಂಪರ್ಕ ಸಂಖ್ಯೆಯನ್ನು ಕೂಡ ನಿಮಗೆ ಕೊಡ್ತಾರೆ. ಮಣ್ಣಿನೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳೋದು ಒಂದು, ಇನ್ನೊಂದು ನಮ್ಮ ಬದುಕಿನೊಂದಿಗೆ ಒಂದು ಸಂಬಂಧವನ್ನು ಇಟ್ಕೊಳ್ಳೋದು ಇನ್ನೊಂದು. ಈಗೆಲ್ಲ ಹೇಗೆ ಅಂತಂದ್ರೆ ಹೊಸತ್ತು ಬಂದಾಗ ಹಳತ್ತೆಲ್ಲ ಮರ್ತು ಹೋಗುವಂತ ಕಾಲ. ಆದ್ರೆ ಇಲ್ಲೊಂದು ಮ್ಯೂಸಿಯಂ ತರ ತನ್ನಲ್ಲಿದ್ದಂತಹ, ತನ್ನ ಮನೆಯಲ್ಲಿದ್ದಂತಹ ಹಳೆಯ ವಸ್ತುಗಳನ್ನೆಲ್ಲ ಒಂದು ಶೇಖರಣೆ ಮಾಡಿ ಇಟ್ಟಿದ್ದಾರೆ ಧನಂಜಯ ಸರ್. ಸರ್, ಎಂತದೆಲ್ಲ ಉಂಟು? ಇದು ನಮ್ಮ ಹಿರಿಯರ ಮನೆಯಲ್ಲಿದ್ದಂತಹ ಕೆಲವು ವಸ್ತುಗಳು. ಇದು ನೋಡಿ, ಒಂದು ಮಸಾಲೆ ಡಬ್ಬಿ ಕಾಲದಲ್ಲಿ ಇದು ನಮ್ಮ ಮನೆಯಲ್ಲಿ ಉಪಯೋಗದಲ್ಲಿದೆ, ಮಸಾಲೆ ಡಬ್ಬಿ. ಈಗ ಬೇರೆ ಬೇರೆ ಮೆಟೀರಿಯಲ್ ಗಳಲ್ಲಿ ಇದು ಬರ್ತಾ ಉಂಟು, ಮರದಲ್ಲಿದ್ದಂಥದ್ದು. ನಂತರ ಹೆಚ್ಚಿನ ನಮ್ಮ ಹಳ್ಳಿಯ ಮನೆಗಳಲ್ಲಿ ಉಂಟು ಮರ, ಹೌದು, ಕಳಸೆ. ಮತ್ತೆ ಈ ತೆಲಿಯನ್ನ ಹಾಕಿ ಇಳಿಸಲಿಕ್ಕೆ ಮೊದಲು ಅನ್ನವನ್ನ ಬಸಿಲಿಕ್ಕಿದ್ದಂತ ವ್ಯವಸ್ಥೆ ಆಯ್ತಾ. ನಂತರ ನಮ್ಮ ಎಲ್ಲ ಹಿಂದೂ ಮನೆಗಳಲ್ಲಿ ಆರತಿಗಳಿರ್ತದೆ ನಮ್ಮ ಹತ್ರ. ಆರತಿಗಳನ್ನೆಲ್ಲ ನಾವು ಇಟ್ಟುಕೊಂಡ್ರು ಕೂಡ ಅದೊಂದು ಆಂಟಿಕ್ ಪೀಸ್ ನ ಹಾಗೆ ಕಾಣ್ತದೆ. ಮತ್ತೆ ಮೇಲೆ ಕಾಣ್ತದೆ ನಮ್ಗೆ ಲಾಟನ್ಗಳು. ಇದು ನಾವು ಬೆಳೆದು ಬಂದಂತ, ಇದು ಎಲ್ಲರ ಮನೆಯಲ್ಲಿ ಇದ್ದದ್ದೇ.
ಎಲ್ಲ ಮನೆಯಲ್ಲಿತ್ತು, ಆದ್ರೆ ನಾವು ಅದನ್ನ ಎಸೆದಿದ್ದೇವೆ. ಆದ್ರೆ ಇದೊಂದು ಟಾರ್ಚ್ ನೆನಪು ಹಳೆ ಬ್ಯಾಟ್ರಿ ಸರ್. ಇದರಲ್ಲಿ 8 ಬ್ಯಾಟ್ರಿ 8 ಬ್ಯಾಟ್ರಿಯ ಟಾರ್ಚ್ ಇದು ನೋಡಿ. ಹಿಂದೆಲ್ಲ ಇತ್ತು 8 ಬ್ಯಾಟ್ರಿಯ ಟಾರ್ಚ್. ಇದು ಬಹಳ 2 ಉಪಯೋಗಕ್ಕೆ, ಒಂದು ಹೊಡಿಲಿಗೂ ಆಗ್ತಿತ್ತು, ಬೆಳಕಿಗೂ ಆಗ್ತಿತ್ತು. ಬೆಳಕಿಗೆ ಇದು ಟಾರ್ಚ್ ಬಹಳ ನಮಗೆ ಸಹ ಇದನ್ನ ನೋಡಿದಾಗ ಬೇರೆ ನೆನಪುಗಳನ್ನೆಲ್ಲ ಕೊಡ್ತದೆ ಅಂತ. ಅಂದ್ರೆ ಇದೆಲ್ಲ ಮನೆಗಳಲ್ಲಿ ಇದ್ದದ್ದೇ ನೋಡಿ. ಅದು ಗ್ಯಾಸ್ ಲೈಟ್ ಈ ಗ್ಯಾಸ್ ಲೈಟ್ ಇದ್ರ ಒಳಗಿರೋದು ಮೆಂಟಲ್ ಅಂತ. ಆಕ್ಚುಲಿ ರಾಂಗ್ ನೇಮ್ ಅಂತ ನಾವ್ ಯಾವಾಗ್ಲೂ ಹೇಳುದು ಅದನ್ನ. ಇಡೀ ಊರಿಗೆ ಬೆಳಕು ಕೊಡೋದನ್ನ ನಾವು ಮೆಂಟಲ್ ಅಂತ. ಹಾಗೆ ಮೆಂಟಲ್. ಆ ನಂತರ ಇದೇನ್ ಸರ್ ಇದು? ಇದೊಂದು ಟೇಪ್ ರೆಕಾರ್ಡರ್. ಟೇಪ್ ರೆಕಾರ್ಡರ್. ನಾವು ಹಿಂದೆ ಹಾಡು ಕೇಳ್ತಿದ್ದಂತ ಟೇಪ್ ರೆಕಾರ್ಡರ್, ಉಪ್ಪಿನಕಾಯಿ ಭರಣಿ. ನಂತರ ಮರ್ಫಿ, ನಮ್ಮ ಹಿಂದಿನ ಕಾಲದಲ್ಲಿ ನಾವು ಕಮೆಂಟ್ರಿ ಕೇಳ್ತಿದ್ದಂತ ರೇಡಿಯೋ, ಮರ್ಫಿ ರೇಡಿಯೋ ನೋಡಿ. ಮರ್ಫಿ ರೇಡಿಯೋ ಅದು ಎಲ್ರಿಗೂ ಚಿರಪರಿಚಿತವಾದ ಚೆನ್ನೆಮಣೆ ಎಲ್ಲ ಮನೆಗಳಲ್ಲಿ ಇತ್ತು. 1983 ವರ್ಲ್ಡ್ ಕಪ್ ಅಂತ ಹೇಳಿದ್ರೆ ಮರ್ಫಿ ಅಂತಾನೆ. ಹಾಗೆ ಚೆನ್ನೆಮಣೆ. ಹೌದು. ಇದೆಲ್ಲ ಆಗಿನ. ಹೌದೌದು, ಶೇಖರಣೆ ಮಾಡ್ಲಿಕ್ಕೆ ನೋಡಿ. ಇದು ಶೇಮಿಗೆಯನ್ನ, ಇದು ಪೊಲಿಮಣೆ. ಇದು ಪೊಲಿಮನೆ. ನಂತರ ಇದು ಆನೆಮಟ್ಟು ಎಲ್ಲವೂ ಕೂಡ ಇದೆ. ಅದು ಶೇಮಿಗೆಯನ್ನ ತೆಗೆಯುವಂಥದ್ದು. ಒತ್ತು ಶೇವಿಗೆ. ಮತ್ತೆ ಬೀಸುಕಲ್ಲು ಇದೆ, ಕೆಳಗಡೆ ಇದೆ ಆ ಬದಿಯಲ್ಲಿ ಬೀಸುಕಲ್ಲು. ಮತ್ತೆ ತಕ್ಕಡಿ, ಹಿಂದೆ ವೆಯ್ಟ್ ಮಾಡುವಂತ ನಮ್ಮ ವೇಯಿಂಗ್ ವ್ಯವಸ್ಥೆಗಳು. ಮತ್ತೆ ನೋಡಿ, ಇದೊಂದು ವೆರಿ ಎಲ್ಲರ ಮನೇಲಿ ಇರ್ತದೆ, ಇದಕ್ಕೆ ಆನೆಮೊಟ್ಟು ಅಂತ ಕರೆಯೋದು. ಸೇಮಿಗೆಯನ್ನ ಹೌದೌದು ಹೀಗೆ ಒತ್ತುವ ವ್ಯವಸ್ಥೆ. ಹೌದು. ಈಗ ನಮಗೆ ಕ್ಷಣ ಮಾತ್ರದಲ್ಲಿ ಸೇಮಿಗೆ ಆಗ್ಲಿಕ್ಕೆ ಎಲ್ಲ ಮೆಷಿನ್ಗಳು ಉಂಟು. ಆಗ ಇಷ್ಟು ಕಷ್ಟಪಟ್ಟು ಮಾಡಿ ತಿಂತಿದ್ರು, ಅದರಷ್ಟು ರುಚಿ ಈಗ ಯಾವ್ದು ಬರುದಿಲ್ಲ ಅಂತಾನು ಹೇಳ್ತಾರೆ ತುಂಬಾ ಜನ. ಇದೆಲ್ಲ ನಿಮ್ಮ ಮನೆಯಲ್ಲೇ ಇದ್ದದ? ಎಲ್ಲ ಮನೆಯಲ್ಲಿ, ಯಾವುದು ಕೂಡ ನಾನು ಖರೀದಿಸಿದ್ದಲ್ಲ. ಇವುಗಳೆಲ್ಲ ನಾನು ಅಂದ್ರೆ ಒಂದು ಆಂಟಿಕ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಬಳಕೆಯಲ್ಲಿ. ನಾವು ಎಷ್ಟೋ ಈ ಎಲ್ಲ ಟಾರ್ಚ್ಗಳು ನಾವೆಲ್ಲರೂ ಉಪಯೋಗಿಸಿದ್ದದ್ದು, ನೀವು ಉಪಯೋಗಿಸಿರ್ಬೋದು, ಎಲ್ಲರೂ ಉಪಯೋಗಿಸಿರ್ಬೋದು. ಆದ್ರೆ ನಾವು ಏನ್ ಮಾಡಿಕೊಂಡು ಬಂದೆವು ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಮೂಲೆ ಗುಂಪು ಮಾಡಿಕೊಂಡು ಬಂದೆವು. ನಾವು ಯಾವಾಗಲೂ ಬಳಸಿದ ಪ್ರತಿಯೊಂದು ವಸ್ತುಗಳನ್ನ ನಾವು ಜೋಪಾನವಾಗಿ ಇರಿಸಿಕೊಂಡಾಗ ಅದು ಹೀಗೆ ಮಹತ್ವವನ್ನ ಪಡ್ಕೊಳ್ತದೆ. ನನ್ನ ಯಂಗ್ಸ್ಟರ್ಸ್ ಅಲ್ಲಿ ವಿನಂತಿ ಅಷ್ಟೇ, ಯಾವ ವಸ್ತುವನ್ನು ಬಿಸಾಡ್ಬೇಡಿ, ಅದಕ್ಕೆ ಒಂದು ವ್ಯಾಲ್ಯೂ ಇರ್ತದೆ, ಮೌಲ್ಯ ಇರ್ತದೆ. ಅದನ್ನ ಇಟ್ಟುಕೊಂಡ್ರೆ ಅದು ಒಂದಲ್ಲ ಒಂದು ದಿನ ಆಂಟಿಕ್ ಆಗ್ತದೆ. ಉದಾಹರಣೆಗೆ ಒಂದು ತೊಟ್ಲಿದೆ, ಇಂತಹ ತೊಟ್ಲುಗಳು ಈಗ ಬಹಳ ಸುಂದರವಾದ ಮರದ ಕೆತ್ತನೆಯ ತೊಟ್ಟಿಲು. ಈಗ ಆಂಟಿಕ್ ಅಂತಂದಾಗ ನನಗೆ ಇದೊಂದು ಬಾರಿ ಇದೆಂತದ್ದು? ಇದು ನನ್ನ ಹಿರಿಯರ ಒಂದು, ನನ್ನ ತಾಯಿದ್ದು ಅಥವಾ ಅವರ ಹಿರಿಯರದೊಂದು ಕನ್ನಡಕ ನೋಡಿ. ಹೀಗೆ ಇದರ ಜಾರ್ಲಿಕ್ಕಿಲ್ಲ. ಹೌದೌದು ನೋಡಿ, ಜಾರ್ಲಿಕ್ಕಿಲ್ಲ. ಹೀಗೆ ಹಾಕಿದ್ರೆ ಹೌದು. ಅಂದ್ರೆ ಈ ಕನ್ನಡಕಕ್ಕೆ ವರ್ಷ ಎಷ್ಟಾಗಿರ್ಬೋದು ಸರ್? ನನಗೂ ಐಡಿಯಾ ಇಲ್ಲ, ಕಡಿಮೆಯಲ್ಲಿ ಒಂದು 100 ವರ್ಷ. ಹೌದು. ಇದು ಅದರ ಕವರ್, ಅಲ್ಯೂಮಿನಿಯಂ ಕವರ್ ನೋಡಿ. ಇದು ಮುಂದಿನ ದಿನಗಳ ಮತ್ತೊಮ್ಮೆ ಟ್ರೆಂಡ್ ಆಗಿ ಬರ್ಬೋದು ನೋಡಿ. ಇದು ಈಗ ಅಂದ್ರೆ ಯಾವುದೇ ಒಂದು ಆಂಟಿಕ್ ಹೇಗೆ ಆಗ್ತದೆ ಹೇಳಿದ್ರೆ, ನಮ್ಮ ಹಿರಿಯರು ಬಳಸ್ತಿದ್ದಂತಹ ಕೆಲವು ಅವರ ವಸ್ತುಗಳು ಯುನಿಕ್. ಈಗ ಇದು ನನ್ನ ತಂದೆಯವರ ಕನ್ನಡಕ. ಇದನ್ನ ಈಗ ನನ್ನ ತಂದೆಯವರು ತೀರಿ ಹೋಗಿಯೇ ಇವತ್ತಿಗೆ ಸುಮಾರು 20 ವರ್ಷಗಳಾಗ್ತಾ ಬಂತು. ಅವರು ಹಾಕ್ತಿದ್ದಂತ ಕನ್ನಡಕ, ಅವರಿಲ್ಲ, ಆದರೆ ಅವರ ನೆನಪುಗಳನ್ನ ಈ ವಸ್ತುಗಳು ಸದಾ ಕೊಡುತ್ತದೆ. ಇದನ್ನ ನಾವು ಇಟ್ಟುಕೊಂಡ್ರೆ ಇನ್ನೊಂದು 50 ವರ್ಷ ಆದಾಗ ಇದು ಒಂದು ಆಂಟಿಕ್ ಪೀಸ್ ಆಯ್ತು. ನಾವು ಒಂದು ವಸ್ತುಗಳನ್ನ ಹೀಗೆ ಇಟ್ಟುಕೊಳ್ಬೇಕು ನೋಡಿ. ಇದು ಅವರು ಧರಿಸ್ತಿದ್ದಂತ ಆಗದ ಅವರ ವಾಚ್. ಹೀಗೆ ನಾವು ವಸ್ತುಗಳನ್ನ ನಮ್ಮ ಮನೆಯಲ್ಲಿ ನಾವು ಸೇವ್ ಮಾಡಬಹುದು. ಆದ್ರೆ ಅವುಗಳನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಿಸರ್ವ್ ಮಾಡಿ ಅದಕ್ಕೊಂದು ನಿಗದಿತ ಜಾಗವನ್ನ ಇಟ್ಟುಕೊಂಡ್ರೆ ಅದು ಸೇಫ್ ಆಗಿರ್ತದೆ. ಇಲ್ಲದಿದ್ರೆ ಅದರ ಮಹತ್ವವನ್ನ ಕಳ್ಕೊಳ್ತದೆ ಅಂತ. ಹಾಗೆ ಇದು ಸಮಗ್ರ ಕೃಷಿಕರು ಹೌದು, ಅದ್ರ ಜೊತೆಗೆ ಬೇರೆ ಬೇರೆ ಆಸಕ್ತಿಯನ್ನ ಹೊಂದಿರುವಂತಹ ಕಲಾ ಪೋಷಕರು ಹೌದು, ಬಹಳಷ್ಟು ಯುವಕರಿಗೆ ಮಾರ್ಗದರ್ಶಕರು ಕೂಡ ಆಗಿರುವಂತ ಧನಂಜಯ ರಾವ್ ಅವರ ಒಂದು ಕಿರು ಪರಿಚಯ ಅಂತ ಹೇಳ್ಬೋದು. ಅಂದ್ರೆ ವಕೀಲ ವೃತ್ತಿಯ ಬದಲಾಗಿ ಅವರದ್ದು ಇನ್ನೊಂದು ಮುಖವನ್ನ ತೋರಿಸಿಕೊಡುವಂತ ಪುಟ್ಟ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಜೊತೆಗೆ ಅವರ ವಿಶೇಷ ಆಸಕ್ತಿಗಳು, ಅದರ ಜೊತೆಗೆ ಆ ಹಿರಿಯರ ಆ ವಸ್ತುಗಳನ್ನ ಜೋಪಾನವಾಗಿಟ್ಟುಕೊಂಡು
ನಾವು ಬೆಳೆದು ಬಂದ ಬಗೆ ಇದು ಅಂತ ಹೇಳುವಂತಹ ಸಿಂಹಾವಲೋಕನವನ್ನ ಮಾಡುವಂತಹ ಒಂದು ವ್ಯವಸ್ಥೆ. ಅದರ ಜೊತೆಗೆ ಕೃಷಿಯ ಆಸಕ್ತಿ, ಕೃಷಿಯಲ್ಲಿಯೂ ಕೂಡ ಸಮಗ್ರ ಕೃಷಿಯ ಬಗೆಗಿನ ಅವರ ಚಿತ್ತ, ಜೊತೆಗೆ ದನದ ವಿಷಯದಲ್ಲಿರ್ಬೋದು, ಮಂಗಗಳ ವಿಷಯದಲ್ಲಿರ್ಬೋದು ಅವ್ರದ್ದೊಂದು ವಿನೂತನ ಸೇವಾ ಮನೋಭಾವದ ಕೃಷಿ, ಇದೆಲ್ಲವೂ ಕೂಡ ಬಹಳ ವಿಶೇಷ. ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದಗಳು ಸರ್. ನನ್ನೊಂದು ಮಾತಿದೆ ಕೊನೆಗೆ, ಏನಂತ ಹೇಳಿದ್ರೆ ಸುದ್ದಿವಾಹಿನಿಯವರ ಈ ಒಂದು ಪ್ರಯತ್ನ, ಯಾಕೆಂತ ಹೇಳಿದ್ರೆ ಸಾಮಾಜಿಕವಾಗಿ ನಾನು ತೊಡಗಿಸಿಕೊಂಡವ. ಧನಂಜಯರಾವ್ ಅಂತ ಹೇಳುವವರನ್ನ ಸಾಮಾಜಿಕರಾಗಿ, ವಕೀಲರಾಗಿ ಜನರು ನೋಡ್ತಾರೆ. ಆದರೆ ನನಗೆ ಇವತ್ತು ಹೆಮ್ಮೆ ಏನು ಅಂತ ಹೇಳಿದ್ರೆ, ನಾನು ನೆಚ್ಚಿಕೊಂಡಂತಹ ನನ್ನ ಹೆಮ್ಮೆಯ ಕೃಷಿ ಇವತ್ತು ನನ್ನನ್ನು ಸುದ್ದಿಯ ಕಡೆಗೆ ಕಳೆದುಕೊಂಡು ಬಂದದ್ದು ನನಗೆ ಅತ್ಯಂತ ತೃಪ್ತಿದಾಯಕವಾದಂತಹ ವಿಷಯ. ಕೃಷಿಯನ್ನು ಬಿಡಬೇಡಿ, ಹವ್ಯಾಸವನ್ನು ನೆಚ್ಚಿಕೊಳ್ಳಿ, ಕೃಷಿ ನಮ್ಮ ಜೀವನಾಡಿ ಅಂತ ಹೇಳ್ತಾ ಸುದ್ದಿ ಸಂಸ್ಥೆಯವರಿಗೆ, ಮುಖ್ಯವಾಗಿ ದಾಮೋದರ ದೊಂಡರೆಯವರಿಗೆ, ಅದೇ ರೀತಿ ಪಂಚೇಶ್ ಅವರಿಗೆ, ಎಲ್ಲ ತಂಡಕ್ಕೆ ನನ್ನ ವಿಶೇಷವಾದಂತಹ ಅಭಿನಂದನೆಗಳು. ಇದೇ ರೀತಿ ವ್ಯಕ್ತಿಗಳಲ್ಲಿರುವಂತಹ ವಿಶೇಷ ಆಸಕ್ತಿಗಳು ಅದು ಸಮಾಜದ ಮುಂದೆ ಬರಲಿ. ಮತ್ತೊಬ್ಬರು ಇದರಿಂದ ಪ್ರೇರೇಪಿತರಾಗಿ ಕೃಷಿಯನ್ನು ನೆಚ್ಚಿಕೊಂಡ್ರೆ ಅದೇ ಅತ್ಯಂತ ದೊಡ್ಡ ನಮ್ಮ ದೇಶಕ್ಕೆ ಕೊಡುಗೆ ಅಂತ ಹೇಳ್ತಾ ಎಲ್ರಿಗೂ ನನ್ನ ಧನ್ಯವಾದ, ನಮಸ್ತೆ. ಮತ್ತೊಬ್ಬ ಇಂತಹದ್ದೇ ಸಾಧಕರನ್ನ ಹುಡುಕುವಂತ ಪ್ರಯತ್ನವನ್ನ ಸುದ್ದಿ ಮಾಡುತ್ತೆ. ಮತ್ತೊಬ್ಬ ಇಂತಹ ಸಾಧಕರ ಸಾಧನೆಯ ಜೊತೆಗೆ ಮತ್ತೊಂದಷ್ಟು ಸಂಚಿಕೆಗಳನ್ನ ನಿಮ್ಮ ಮುಂದೆ ತರ್ತವೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಲಾಯ್ಲಾ ಬೆಳ್ತಂಗಡಿ. ವಾಹನ ಚಲಾಯಿಸಬೇಕೆನ್ನುವ ಕನಸಿನವರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ, ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.